Maestro Productions presents in association with Namma TV, hence Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Marjal Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Soumya Travels, JP Lights and Appliances, Master for Quality Baking, Event Partner RDC, Venue Partner Forum Fizo Mall, Costume Partner Off Limits, Web Partner NewsKarnataka.com. Here we go. ಮೇಸ್ಟ್ರೋ ಪ್ರೊಡಕ್ಷನ್ಸ್ ಹಾಗೆ ನಮ್ಮ ಟಿವಿ ಸಹಭಾಗಿತ್ವದಲ್ಲಿ ಮೂಡಿ ಬರುತ್ತಿರುವಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಓಪನ್ ಟು ಆಲ್ ಗ್ರೂಪ್ ಡಾನ್ಸ್ ರಿಯಾಲಿಟಿ ಶೋ ಹೆಮ್ಸ್ ಡೇ ಟು ಡಾನ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಮ್ಮ ಈ ಒಂದು ಕಾರ್ಯಕ್ರಮದ ಸ್ಪಾನ್ಸರ್ಸ್ ಆಗಿದ್ದಾರೆ ಪವರ್ಡ್ ಬೈ ಗಡಿ ಡಿಟರ್ಜೆಂಟ್, Propipo.com and ಭೂಮಿ ವಿಲ್ಲಾಸ್. ಕರೆಕ್ಟ್ ಅನುರಾಗ್, ನಾವು ಎಲ್ಲರೂ ಕರಾವಳಿ ಕರ್ನಾಟಕದವರು ಕಾದು ಕುಳಿತರು ನೋಡುವಂತಹ ಒಂದು ಕಾರ್ಯಕ್ರಮ. ಯಾಕಂದ್ರೆ ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಮಾತ್ರ ಅಲ್ಲದೆ ದೂರದಿಂದ ಬಂದಂತಹ ಟೀಮ್ಸ್ ಇದೀಗ ನೆಕ್ಸ್ಟ್ ಹಂತದಲ್ಲಿ ಫೈನಲ್ಸ್ ಅಂತ ಹೋಗ್ತಾ ಇದ್ದಾರೆ. ಈಗ ಆಗ್ತಾ ಇದೆ ಸೆಮಿಫೈನಲ್ ರೌಂಡ್, ಅಂದ್ರೆ ಪ್ರಾಪರ್ಟಿ ರೌಂಡ್. ನೀವೇನು ಪ್ರಾಪ್ಸ್ ಇಟ್ಕೊಂಡು ಬರಲೇ ಇಲ್ಲ? ಆಕ್ಚುಲಿ ಪ್ರಾಪರ್ಟಿ ತಂದಿದ್ದೀನಿ, ಬಟ್ ಪ್ರಾಪರ್ಟಿ ಸೆಟ್ ಅಲ್ಲಿ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು. ಓಕೆ, ಅದನ್ನ ಒಳಗಡೆ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಆದ್ರೆ ಇಲ್ಲಿ ಬರುವಂತ ಜಿಗರ್ ಇರುವಂತ, ಡೇರ್ ಇರುವಂತ ಡಾನ್ಸರ್ಸ್ ತರ್ತಾ ಇದ್ದಾರೆ ವಿವಿಧವಾದಂತಹ ಪ್ರಾಪರ್ಟೀಸ್. ಯಾವ ರೀತಿಯಿಂದ ಅದನ್ನ ಯೂಸ್ ಮಾಡ್ತಾರೆ ಅಂತ ನಾವು ಒಂದು ಎಪಿಸೋಡ್ ಅಲ್ಲಿ ಈಗಾಗಲೇ ನೋಡಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಟೀಮ್ಸ್ ಬಂದು ವಿಧವಾದ ಪ್ರಾಪರ್ಟೀಸ್ ಜೊತೆ ನಮ್ಮನ್ನ ಮನೋರಂಜಿಸಲಿದ್ದಾರೆ. ಆದ್ರೆ ಅವರೆಲ್ಲ ಬರೋದಕ್ಕಿಂತ ಮುಂಚೆ ಅವ್ರು ತಂದಿರೋ ಪ್ರಾಪರ್ಟೀಸ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿದಾರಾ, ಎಲ್ಲಿ ಅವ್ರ ಎನರ್ಜಿ ಡ್ರಾಪ್ ಆಯ್ತು, ಎಲ್ಲಿ ಅವರು ಸೂಪರ್ ಆಗಿ ಡಾನ್ಸ್ ಮಾಡಿದ್ದಾರೆ ಅಂತೆಲ್ಲ ಹೇಳಬೇಕಾದ್ರೆ ನಮ್ಮ ಜಡ್ಜಸ್ಗಳು ಬೇಕು. ಸೊ ಆಸ್ ಯು ಆಲ್ ನೋ, ನಮ್ಮ ಊರದಾಗಲೇ ಮುಲ್ಪದ ಊರುಡು ಪುಟ್ಟದು ಬೆಲುತ್ತಾ ಇಟ್ಟದು ಬೊಕ್ಕ ಇತ್ತೆ ಸದ್ಯಕ್ಕೆ ಬ್ಯಾಂಗ್ಳೂರ್, ಬಾಂಬೆ ಅಂಚನೆ ದೂರದ ಊರಿಗೆ ಹೋದು ಕುಡ್ಲದ ಬುದರ್ನು ಮಾಮಲ್ಲ ಮಟ್ಟಕ್ಕೆ ಹೊಂತೀರಿ. ಸೊ ಇತ್ತ ವಾಪಸ್ ಕೂಡ ಕುಡ್ಲದ ಮಣ್ಣಿಗೆ ಬರ್ತದೆ. ಕುಡ್ಲದ ಅತ್ತಂದೆ ನಮ್ಮ ಇಡೀ ದೇಶದ ಬೈದಿನ ಬೇತ ಟ್ಯಾಲೆಂಟ್ ಇದಾದೊಂಡ ಅಕಲ್ನ ಪರ್ಫಾರ್ಮೆನ್ಸ್ ತೂದು ಅಕ್ಲೆಗೆ ವ್ಯಾಲ್ಯೂಯಬಲ್ ಕಮೆಂಟ್ಸ್ ಕೊರ್ಪನಂಚಿನ ನಮ್ಮ ಜಡ್ಜಸ್ ಅಂಡ್ ಸೂಪರ್ ಗುರು. ಪ್ಲೀಸ್ ವೆಲ್ಕಮ್ our 3 judges, Kishore, Pooja and Sanjay sir. Also the ever smiling lady of the show, Super Guru Deepali Kambatkone. ಸೂಪರ್ ಗುರು ನೋಡುವಾಗ ನನ್ಗೆ ಯಾವಾಗಲೂ ಜೆಲ್ಲಸ್ ಫೀಲಿಂಗ್ ಆಗುತ್ತೆ. ಯಾಕಂದ್ರೆ ಆಟ್ ಹೋಮ್ ಅವ್ರು ಕೊಟ್ಟಂತ ಸೂಪರ್ ಆದಂತ ಕಂಫರ್ಟಬಲ್ ಸೋಫಾ, ಅವ್ರಿಗೆ ಒಂದು ಕೂಲರ್, ಆರಾಮವಾಗಿ ಕುತ್ಕೊಂಡು ಹೆಮ್ಸ್ನವರ ರುಚಿಯಾದ ತಿಂಡಿ ತಿನ್ಕೊಂಡು ಮಜಾ. ಖಾಲಿ ಕೈಟು ಮೈಕ್ ಮಾತ್ರ ಹೆಲ್ಸ್ದ ತಿಂದೆಲ್ಲ ತಿಕ್ಕುಜಿ ಆಟ್ ಹೋಮ್ ಉಡು ಕೂಲರ್ಲ ತಿಕ್ಕುಜಿ ಅಲ್ಪ ಗಾಳಿಲ ಅಲ್ತ ಗಾಳಿ ಇಡೀಗೆ ಬರೋಂದಿಜ್ಜೆ ಇಂಗ್ಲಿಕ್ಕೆ. ಬಟ್ ಎನಿವೇಸ್ ಅವರು ಆರಾಮಾಗಿ ಕೂತ್ಕೊಂಡಿಲ್ಲ, ಅವರು ತುಂಬ ಕಷ್ಟದ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂಜಿ 10 ಜನ ನಲಿಪುನಾಗ ಏರೇನು ತೂಪು ನೇರೇನು ಬುಡ್ಪು ನುಂಜಾಬುಜಿ ಆ್ಯಂಡ್ ಆಕುಲ್ ಕರೆಕ್ಟ್ ಆದ ತೂದು ಏರ್ ಸ್ಟೆಪ್ ಮಿಸ್ ಮಲ್ದಿರು ಓಲ್ ಆಕಲ್ನ ಒಂಜಿ ಬಿರೆಲ್ ಪಿದೈಪೋತು ಅಂತ ಬಂದ್ಪೇರು. ಸೊ ಆ ಜಡ್ಜಸ್ ಆರ್ ಸೋ ಎಮಿನೆಂಟ್. ಓಕೆ, ಸೂಪರ್ ಗುರು ಆಟ್ ಹೋಮ್ ನ ಸೋಫಾದಲ್ಲಿ ಆರಾಮವಾಗಿ ಕೂತಿದ್ದಾರೆ. ಯಾವಾಗ್ಲೂ ನಿಮ್ ಕಣ್ಣಿರೋದು ಆಟ್ ಹೋಮ್ ನ ಡಬಲ್ ಸೋಫಾ ಮೇಲೆ. ಇವತ್ತು ಗೆಸ್ಟ್ ಇಲ್ಲ ಅಂದ್ರೆ ನಾನು ಹೋಗಿ ಕೂತ್ಕೊಳ್ಬೋದಾ? ಅಲ್ಲ, ನೀವು ಅಲ್ಲಿ ಕೂತ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅದು. ಎಕ್ಸ್ಕ್ಯೂಸ್ ಮೀ, ಫಸ್ಟ್ ಎಪಿಸೋಡ್ ನೆನಪುಂಟಾ? ನನ್ನನ್ನು ಇಲ್ಲಿ ಕರೆದಿರೋದು ಹೋಸ್ಟಿಂಗ್ ಮಾಡೋದಕ್ಕೋಸ್ಕರ. ಲೈನ್ ಇತ್ತು ಕೂಡ ಓಕೆ ಅಂಡರ್ಸ್ಟ್ಯಾಂಡ್. ಹಾಗಾದ್ರೆ ಇವತ್ತು ಸೀಟ್ ಖಾಲಿ ಇದೆ ಅಲ್ಲ? ಇಲ್ಲ, ಸೀಟ್ ಖಾಲಿ ಇಲ್ಲ. ಸೀಟ್ ಖಾಲಿ ಇರೋ ಚಾನ್ಸೇ ಇಲ್ಲ. ಯಾಕಂದ್ರೆ ಆಟ್ ಹೋಮ್ ದ ಸೋಫಾಗ ಆತ ಡಿಮಾಂಡ್ ಉಂಟು. ಬಟ್ ಬೇರೆ ಆಕ್ಚುಲಿ ಎಂಕುಲ್ ಡಿಮಾಂಡ್ ಮಂತಲೇ ಇದ್ದೀನಿ. ಈಸ್ ಅ ವೆರಿ ಬಿಸಿ ಪರ್ಸನ್. ಆರ್ ಮುಲ್ಪಾಡ್ದ ಪಾಸ್ ಆಂಡಲ್ಲ ಉಲ ಇಲ್ಲ ಬರ್ಪೂಜಾರ್ ಮಲ್ಲೆ ಜಿನಿಕ್ಲ ಶೋ ಎಡ್ಡ ಒಂದು ಆಂಟಿ ಇಡ್ತು ಒಂದಲ್ಲ ಆಲ್ ದ ಬೆಸ್ಟ್ ದಾದಲ್ಲ ಬೋಡಿತನ ಪಲ್ಲೆ ಯಾನೊಂದ ಬಂದು ಆರ್ ಬ್ಯಾಕ್ ಸೈಡ್ ಸಪೋರ್ಟ್ ಮೊದಲು ಲೈಕ್ ಬ್ಯಾಕ್ ಎಂಡ್ ಸಪೋರ್ಟ್ ಈಸ್ ಬಿನ್ ವೆರಿ ಸ್ಟ್ರಾಂಗ್. ಸೊ ಐಮ್ ಟಾಕಿಂಗ್ ಅಬೌಟ್ ಆರ್ ವೆನ್ಯೂ ಪಾರ್ಟ್ನರ್ಸ್. ಸೊ ಫೋರಂ ಫಿಜಾ ಮಾಲ್ ಅಲ್ಲಿ ನಾವು ಶೂಟಿಂಗ್ ಅನ್ನ ಮಾಡ್ತಾ ಇದೀವಿ. ಸೊ ಈ ಮಾಲ್ ನ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರುವಂತಹ ಮಿಸ್ಟರ್ ಸುನೀಲ್ KS ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ. ಅವ್ರನ್ನ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ. ಪ್ಲೀಸ್ ವೆಲ್ಕಮ್ ದ ಮಾರ್ಕೆಟಿಂಗ್ ಮ್ಯಾನೇಜರ್ ಫಾರ್ ಫೋರಂ ಫಿಜಾ ಮಾಲ್ ಮ್ಯಾಂಗ್ಳೂರ್, ಮಿಸ್ಟರ್ ಸುನೀಲ್ KS. ವೆಲ್ಕಮ್ ಟು ದ ಶೋ ಸರ್. ವೆಲ್ಕಮ್ ಟು ಡೇರ್ ಟು ಡಾನ್ಸ್. ವೆಲ್ಕಮ್ ಸರ್. ಸೊ ಡೇರ್ ಟು ಡಾನ್ಸ್ ಇಷ್ಟು ರೌಂಡ್ಗಳು ಫೋರಂ ಮಾಲಲ್ಲಿ ನಡೀತಾ ಇದೆ. ಮೊದಲನೇದಾಗಿ ನೀವು ಅಲ್ಲಿ ತನಕ ಬಂದು ವಾಪಸ್ ಹೋಗ್ತಿದ್ದು ಯಾಕೆ ಅಂತ ಹೇಳ್ಬೇಕು ನನಗೆ. ವೆಲ್, ಇಷ್ಟು ದೊಡ್ಡ ರಿಯಾಲಿಟಿ ಶೋ ನಮ್ಮ ಮಾಲಲ್ಲಿ ಆಗ್ತಾ ಇದೆ ಅಂತೆ. ಫಸ್ಟ್ ಆಫ್ ಆಲ್ ವಿ ಆರ್ ವೆರಿ ಲಕ್ಕಿ. ಮೇಸ್ಟ್ರೋ ಪ್ರೊಡಕ್ಷನ್ಸ್ ಇನ್ ಅಸೋಸಿಯೇಷನ್ ವಿತ್ ನಮ್ಮ ಟಿವಿ, ಡೇರ್ ಟು ಡಾನ್ಸ್, ಬಿಗ್ಗೆಸ್ಟ್ ರಿಯಾಲಿಟಿ ಶೋ. We are very happy that we are the venue partners. Apart from a shopping mall, we would like to associate ourselves in these kind of events so that we get close to people
ನಮ್ಮ ಇಲ್ಲಿ ಇರುವಂಥ ಜಾಗ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ ಅಂತ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ವುಡ್ ಲೈಕ್ ಟು ವಿಶ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಹು ಹ್ಯಾವ್ ಕಮ್ ಹಿಯರ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಆ್ಯಂಡ್ ವಿ ವುಡ್ ಲೈಕ್ ಟು ಕಂಟಿನ್ಯೂ ಅಸೋಸಿಯೇಷನ್ ಇನ್ ಫ್ಯೂಚರ್ ಆಲ್ಸೋ ಫಾರ್ ಅಪ್ಕಮಿಂಗ್ ಇವೆಂಟ್ಸ್. ಆಲ್ ದ ಬೆಸ್ಟ್. ಓಕೆ, ಟು ಮೇಕ್ ಅ ನೋಟ್, ಆ್ಯಕ್ಚುಲಿ ನಮ್ಮ ಭಾರತದಲ್ಲಿ ಎಷ್ಟೇ ಮಾಲ್ಗಳಿರ್ಬೋದು, ಈ ಎಲ್ಲ ಮಾಲ್ಗಳಲ್ಲೂ ಕೂಡ ಶಾಪಿಂಗ್ ಮಾಲಲ್ಲಿ ಇರುವಂತಹ ಎಲ್ಲ ವಸ್ತುಗಳಿದೆ. ಆದರೆ ಫಾರ್ ದ ಫಸ್ಟ್ ಟೈಮ್ ಎವರ್ ಐ ಥಿಂಕ್ ಇನ್ ದ ಹಿಸ್ಟ್ರಿ ಆಫ್ ಮಾಲ್ಸ್ ವಿ ಹ್ಯಾವ್ ಅ ಸ್ಟುಡಿಯೋ ಆಲ್ಸೋ ಇನ್ಸೈಡ್ ದ ಮಾಲ್, ರೈಟ್? ಯಾ, ಆ್ಯಕ್ಚುಲಿ. ಸೊ ಆರು ಎತ್ತು ಬಿಸಿ ಪನ್ನ ಆರು ಇಡಮುಟ್ಟ ಬತ್ತು ಪಿರೋಪ ಪೊಂದಾಯ ಪನ್ನ ಗತ್ತುಲೆ ಆರು ವಾಕಿ ಟಾಕಿ ಪತ್ತೊಂದೇ ಬೈದೆ ಆ ಎಂಟ್ರ್ ಅನ್ನಗನೆ ಅವ್ರಿಗೆ ಮೆಸೇಜ್ ಬರ್ಕೊಂಡು ಸರ್ ಇಡೇ ಬಲ್ಲೆ Yes. ಅದನ್ನು ಆಫ್ ಮಾಡಿ ಈ ಇಡೀ ಎಪಿಸೋಡ್ ನಮ್ಮ ಜೊತೆ ಇರಬೇಕು. ಡೇರ್ ಟು ಡಾನ್ಸ್ ಡಾನ್ಸರ್ಸ್ ಬಂದು ಡೇರಿಂಗ್ ಅಲ್ಲಿ ಡಾನ್ಸ್ ಮಾಡುವಂತ ಪರ್ಫಾರ್ಮೆನ್ಸ್ ಅನ್ನ ನೋಡ್ಬೇಕಂತ ಎಸ್ ಕೇಳ್ತೀನಿ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇರಾಗ ಡಾನ್ಸ್ ದ ಬಗ್ಗೆ ಮಸ್ತ್ ಇಂಟ್ರೆಸ್ಟ್ ಉಂಡೆ? ಎಸ್, ಎಸ್. ಇಜ್ಜಿ ಅದೆಲ್ಲ ನಾಲೆಜ್ ಇಜ್ಜಿ, ಬಟ್ ಈ ಜಾರ ರಿಪೋರ್ಟ್ ಇರುತ್ತೆ ನಲಿಪಾವೇರಿಂದ ಆರ ಅಡೆಗೆ ಎಸ್ ಬಂದು ಬೊಕ್ಕ ಈ ಜಾತದಾಲೆ ಇಜ್ಜಿ ಆ ನಲಿ ಪೂಜೆ. ಬಟ್ ಎನಿವೇಸ್, ನೀವು ಡಾನ್ಸ್ ಮಾಡ್ತಿದ್ರು ಕೂಡ ಐ ಆಮ್ ಶೋರ್ ಯು ವಿಲ್ ಲವ್ ಡಾನ್ಸ್ ಆ್ಯಂಡ್ ದಟ್ಸ್ ವೈ ಯು ಹ್ಯಾವ್ ಬಿನ್ ಸಪೋರ್ಟಿಂಗ್ ಡೇರ್ ಟು ಡಾನ್ಸ್ ಇನ್ ಅ ವೆರಿ ಬಿಗ್ ಮ್ಯಾನರ್. ಸೊ ಹಾಗಾಗಿ ಇವತ್ತು ಇಡೀ ಎಪಿಸೋಡ್ ನಿಮ್ಮ ವಾಕಿ ಟಾಕಿ ಆಫ್ ಇಟ್ಟು ನೀವೆಲ್ಲಿ ಕೂತ್ಕೊಂಡು ನಮ್ಮ ಕಾರ್ಯಕ್ರಮ ನೋಡಬೇಕು ಅಂತ ಕೇಳ್ತಾ ಇದ್ದೀನಿ. ಖಂಡಿತ ಅನುರಾಗ್, ಖಂಡಿತ. ಥ್ಯಾಂಕ್ ಯು ಒನ್ಸ್ ಅಗೇನ್. ವೆಲ್ಕಮ್ ಟು ಡೇರ್ ಟು ಡಾನ್ಸ್. ಬೊಕ್ಕ ಮೇಲೆ ವಾಕಿ ಟಾಕಿ ಕೊರ್ಲೆ ಐಟ್ ಔಟ್ ಗೋಯಿಂಗ್ ಫ್ರೀ ಇತ್ತು. ನನ್ನ ಮಮ್ಮಿಗೆ ಒಂಜಿ ಫೋನ್ ಬಂತು. ಬೆಲೆ. ಥ್ಯಾಂಕ್ ಯು ಸೋ ಮಚ್. ಸೊ ಹಾಗಾಗಿ ಜಡ್ಜಸ್ ಬಂದಾಗಿದೆ, ವೆಲ್ಕಮ್ ಬಂದಾಗಿದೆ. ನಮ್ಮ ಕಾರ್ಯಕ್ರಮದ ಸ್ಪಾನ್ಸರ್ಸ್ ಬಗ್ಗೆ ಹೇಳಬೇಕಾಗಿದೆ. ದ ಟೈಟಲ್ ಸ್ಪಾನ್ಸರ್ಸ್ ಹೆಲ್ತ್ ಕಾನ್ಶಿಯಸ್ ಫುಡ್ ಪ್ರಾಡಕ್ಟ್ಸ್ ಹೆಮ್ಸ್ನವರು ನಮ್ಮ ಈ ಕಾರ್ಯಕ್ರಮದ ಟೈಟಲ್ ಸ್ಪಾನ್ಸರ್ಸ್ ಆಗಿದ್ದಾರೆ. ಇಟ್ ಇಸ್ ಪವರ್ಡ್ ಬೈ ಘಡಿ ಡಿಟರ್ಜೆಂಟ್, ಪೆಹಲೆ ಇಸ್ತೆಮಾಲ್ ಕರೋ ಫಿರ್ ವಿಶ್ವಾಸ್ ಕರೋ. ಪರ್ಫೆಕ್ಟ್ ಚಕಾಚಕ ಅದೊಂದು ದಯಪಟ್ಟು ಯೂಸ್ ಮಲ್ಪುನು ಘಡಿ ಡಿಟರ್ಜೆಂಟ್. ಆ್ಯಂಡ್ ಭೂಮಿ ವಿಲ್ಲಾಸ್, ದ ಬೆಸ್ಟ್ ವಿಲ್ಲಾಸ್ ಇನ್ ಕೂರ್ಗ್ ಆ್ಯಂಡ್ ಮಡಿಕೇರಿ. ಐತೊಟ್ಟಿಗೆ ಕರ್ನಾಟಕ ಆ್ಯಂಡ್ ಗೋವಾದ ಬಿಗ್ಗೆಸ್ಟ್ ರಿಯಲ್ ಎಸ್ಟೇಟ್ ಪೋರ್ಟಲ್ prophippo.com. At one click you get houses for rent and for also, you know, if there is for sale also. Right. Anything, house, land you want to sell, rent, or you want to have it on lease, everything you want, you just go on to prophippo.com. ಅದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದ co-sponsors ಆಗಿದ್ದಾರೆ Sun Premium Refined Sunflower Oil, Aruna Masala, tried, tasted and trusted, Ace Promoters and Developers, JP Lightings and Appliances, Maestro Interiors, ಹಾಗೂ Merger Soda. Thanks to all our sponsors. ಎಸ್, ಅದರ ಜೊತೆಗೆ ನಮ್ಮ ಕೋ ಸ್ಪಾನ್ಸರ್ಸ್ ಕೂಡ ಆಗಿದ್ದಾರೆ. ದಟ್ ಈಸ್ ಮಾಸ್ಟರ್ ಫಾರ್ ಕ್ವಾಲಿಟಿ ಬೇಕಿಂಗ್, ಎಂ ಕಾರ್ಟ್, ದ ರೈಟ್ ಡೀಲ್ ಆನ್ ಮಾರ್ಟ್, ಸೌಮ್ಯ ಟ್ರಾವೆಲ್ಸ್ ಆ್ಯಂಡ್ ಆಲ್ಸೋ ರೆಪ್ಲಿಕಾ ಹೇರ್ ಟ್ರಾನ್ಸ್ಪ್ಲಾಂಟ್ ನಂತೂರ್. ಸೊ ಇವರೆಲ್ಲ ಒಟ್ಟು ಸೇರಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಫೋರಮ್ ಮಾಲ್ ಆಗಿರ್ಬೋದು, ನಮಗೆ ವೆನ್ಯೂ ಪಾರ್ಟ್ನರ್ಸ್, ಅದರ ಜೊತೆಗೆ ನಮ್ಮ ಸೌಂದರ್ಯವನ್ನು ವರ್ಧನೆ ಮಾಡುವಂತಹ ಹೆವೆನ್ ರೋಸ್ ಆಗಿರ್ಬೋದು, ಒಳ್ಳೊಳ್ಳೆ ಚಂದದ ಬಟ್ಟೆ ಕೊಟ್ಟು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡೋ ಹಾಗೆ ಮಾಡುವರು ಆಫ್ ಲಿಮಿಟ್ಸ್ ಆ್ಯಂಡ್ ಫಾತಿಮಾ ಕಲೆಕ್ಷನ್ಸ್. ಆರ್ ಮೀಡಿಯಾ ಪಾರ್ಟ್ನರ್ಸ್ newskernataka.com, ಅದರ ಜೊತೆಗೆ ದ ಈವೆಂಟ್ ಪಾರ್ಟ್ನರ್ಸ್ RDC. ಸೊ ಇವರೆಲ್ಲ ಒಟ್ಟು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸೆಮಿಫೈನಲ್ ರೌಂಡ್, ಪ್ರಾಪ್ ರೌಂಡ್, ಇವತ್ತಿನ ಮೊದಲ ಟೀಮ್ ಅನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡುವಂತಹ ಟೈಮ್. ಸೊ ಫಸ್ಟ್ ಗೆ ಏರ್ ಬರೋದಿಲ್ಲರು ಇಂಗಲ್ಲ ರಾಕ್ ಸ್ಟಾರ್ಸ್ ದ ಟೀಮ್ ಅಂತ ಬರೋದಿಲ್ಲರು. ಸೊ ಲೆಟ್ಸ್ ಕಾಲ್ ಡಾನ್ಸಿಂಗ್ ಸ್ಟಾರ್ಸ್ ಫ್ರಮ್ ಎಡಪದವ್. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. रिद्धि सिद्धि वृद्धि होती हो तेरे ही आने से मोरया मोरया. ज्वाला सी चलती है आंखों में, जिसके भी दिल में तेरा नाम है. परवाही क्या उसका आरंभ कैसा है और कैसा परिणाम है. धरती अंबर सितारे उसकी नजरें
सिकंदर हुआ रे, भूल के ये जहां रे, किसी ने यहाँ रे साथ पाया तेरा। हे देवा श्री गणेश देवा, 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 श्री गणेश। ಗಣಪತಿ ಬಪ್ಪ ಎಸ್ ಡಾನ್ಸಿಂಗ್ ಸ್ಟಾರ್ ಎಡಪದವು ಆಕ್ಚುಲಿ ಸ್ಕ್ರೀನ್ ಓಪನ್ ಆದಾಗ ಯಾಕಂದ್ರೆ ನಿಗಳ ಪರ್ಫಾರ್ಮೆನ್ಸ್ ಇಡು ಗಣಪತಿ ಬರ್ತೀರಿ ದರ್ಶನ ಕೊಡ್ದು ಪೋಯರ್ ಇತ್ತೆ ಸದ್ಯಕ್ಕೆ ಆಂಕರಿಂಗ್ ಮಾಡ್ಬೋಡಿ ಯಾನೆ ಸೊ ಅಂಚದು ಯಾನೆ ಎಂಟ್ರಿಂದ ತೊಂಡೆ ಸೊ ಪ್ರಾಪರ್ಟಿ ರೌಂಡ್ ಪ್ರಾಪ್ಸ್ಗಳನ್ನು ಯೂಸ್ ಮಾಡಿದ್ದೀರಾ ಆ್ಯಂಡ್ ಆ ಒಂದು ಚೌತಿಯ ಕಾನ್ಸೆಪ್ಟ್ ಬಹಳ ಖುಷಿಯ ಕಾನ್ಸೆಪ್ಟ್ ಇಲ್ಲಿ ತಿಂಡಿ ಎಲ್ಲ ನೋಡ್ತಾ ಇದ್ರೆ ನಮ್ಮ ಈ ಒಂದು ಕಾರ್ಯಕ್ರಮ ಪ್ರತಿ ಎಪಿಸೋಡಲ್ಲೂ ಚೌತಿ ಅಂತ ನನಗೆ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಅವಾಗ ಹೆಮ್ಸ್ ಅವರ ತಿಂಡಿ ಎಲ್ಲ ಬರ್ತಾ ಇದೆಯಲ್ವ ಕರೆಕ್ಟಾಗಿ ಎಸ್ ಸೊ ಹಾಗಾದರೆ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಇಷ್ಟು ಮಾತಾಡಿದರೆ ಸಾಕಾಗಲ್ಲ ಜಡ್ಜಸ್ಗಳು ಹೇಳಬೇಕಲ್ವಾ ಸೊ ನಿಮ್ಮ ಮೆಂಟರ್ ಯಾರು ಕಿಶೋರ್ ಸರ್ ಹತ್ರ ಕೇಳೋದಕ್ಕಿಂತ ಮುಂಚೆ ಸಂಜಯ್ ಸರ್ ಹತ್ರ ಕೇಳೋಣ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಾಗಿದೆ ಸಂಜಯ್ ಸರ್ ಪಲ್ಲೆ ಎಂಚಾಡಿ ಪರ್ಫಾರ್ಮೆನ್ಸ್ Dancing star ಎಡಪದವು Yes. ಪರ್ಫಾರ್ಮೆನ್ಸ್ ವಾಸ್ ಗುಡ್ Thank you, sir. ಮಸ್ತ್ ಎಡ್ಡೆ ಥಿಂಗ್ಸ್ ಇತ್ತುಂಡು Thank you, sir. ಫಾರ್ಮೇಷನ್ಸ್ ಎಡ್ಡೆ ಇತ್ತುಂಡು ಎನರ್ಜಿ ಫ್ರಮ್ ದ ಬಿಗಿನಿಂಗ್ ಥ್ರೂ ಔಟ್ ಟಿಲ್ ದ ಎಂಡ್ ಇಟ್ ವಾಸ್ ಗುಡ್ ನಿಖಲ್ ನಾವು ಮೂವಿಂಗ್ ಸೈಡ್ ವಿಂಗ್ಸ್ ಯೂಸ್ ಮಾಡ್ತಿದ್ದೆ ಇನಿಷಿಯಲ್ ಫಾರ್ಮೇಷನ್ ಚೇಂಜ್ ಮಾಡ್ತಾ ಇದ್ದಾರೆ ಇಟ್ ವಾಸ್ ಅ ಗುಡ್ ಐಡಿಯಾ Thank you, sir. ವಾಟ್ ವಾಸ್ ಲಿಟಲ್ ಮೋರ್ ರಿಕ್ವೈರ್ಡ್ ವಾಸ್ ಪ್ರಾಪ್ಸ್ ರೌಂಡ್ I ನಡೆದು ಪ್ರಾಪ್ಸ್ ಯುಟಿಲೈಸೇಷನ್ ಫಾರ್ ದ ಸೀಕ್ವೆನ್ಸ್ ಒಂತೆ ಕಮ್ಮಿ ಆಂಡ್ ಪೂರ ಪ್ರಾಪ್ಸ್ ಯೂಸ್ ಮಾಡಿದಾರೆ ಏತ್ ನೀಡೆಡ್ ಓನ್ಲಿ ದಟ್ ಮಚ್ ಯು ಕುಡ್ ಯೂಸ್ ಇಟ್ ಆತ ಅವು ಕುಡ್ ಹ್ಯಾವ್ ಬೀನ್ ಲಿಟಲ್ ಮೋರ್ ಒಂದು ಡಾನ್ಸ್ ರೌಂಡ್ ಆಗ್ತದೆ ಪ್ರಾಪ್ಸ್ ರೌಂಡ್ ಅಪ್ಪ ಡಾನ್ಸ್ ಮಲ್ಪ್ನಾಗ ಪ್ರಾಪ್ಸ್ ಜಾಸ್ತಿ ಯುಟಿಲೈಸ್ ಮಲ್ಪೋಡು ಓಕೆ ದಟ್ ವಾಸ್ ಅ ಸ್ಮಾಲ್ ಬ್ಯಾಕ್ ಡ್ರಾಪ್ ಅಪಾರ್ಟ್ ಫ್ರಮ್ ದ್ಯಾಟ್ ಒನ್ ಮೇ ಇಂಪಾರ್ಟೆಂಟ್ ಥಿಂಗ್ ಫ್ರೀಸ್ ಆಯರ್ ನಿಖಲ್ ಆ್ಯಂಡ್ ಆ ಮ್ಯೂಸಿಕ್ ಕಂಟಿನ್ಯೂ ಆವಂದಿತ್ತೇನೆ ಬ್ಯಾಕ್ಗ್ರೌಂಡ್ ಅಪ್ರಾಕ್ಸಿಮೇಟ್ 8 to 10 seconds ಮ್ಯೂಸಿಕ್ ಪ್ಲೇ ಆವಂದಿತ್ತಂಡು ನಿಖಲ್ ಖಾಲಿ ಉಂತೊಂದಿತ್ತಾರೆ ಫ್ರೀಸ್ ಆದಿತ್ತಾರೆ ಬಿಫೋರ್ ಮ್ಯೂಸಿಕ್ ಗೆಟ್ಸ್ ಓವರ್ ಯು ಆಲ್ ವೇರ್ freezed already on the stage. That was one more small mistake which I thought it could have been, little more you could have done some, maybe a couple of steps and, got into the formation. Apart from that, it was really good. All the best. Thank you, sir. ಸರ್ ಇದನ್ನ ಕಾರ್ ತೋಜು ಜಂಕ್ ಬಟ್ ಓಂಡು ಸರ್ 8 to 10 seconds ಇಲ್ಲ ಇದು ನಾಡ್ದು ಬರ್ತಾರೆ ನೋಡಿ ಅದಕ್ಕೆ ಹೇಳೋದು ನಮ್ಮ ಡೇರ್ ಟು ಡಾನ್ಸ್ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ ಅದರಲ್ಲೂ ಸೆಮಿಫೈನಲ್ಸ್ ರೌಂಡ್ಗೆ ಬಂದ ಮೇಲೆ ಪರ್ಫಾರ್ಮೆನ್ಸ್ ಮಾಡುವಾಗ ಸಣ್ಣ ಸಣ್ಣ ವಿಷಯವನ್ನು ಕೂಡ ನಮ್ಮ ಜಡ್ಜಸ್ ನೋಡ್ತಾರೆ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದ ಶೋ ಅಲಾಂಗ್ ವಿತ್ ದ್ಯಾಟ್ ಅಪ್ ನೆಕ್ಸ್ಟ್ ಪೂಜಾ ಪಲ್ಲೆ ಈ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ದಾದ ಪನ್ಪರೆ డాన్సింగ్ స్టార్స్ ఎడపదవు హాయ్ గైస్ Hi. ఓకే ఫస్ట్ ఆఫ్ ఆల్ ನಿಕಲ್ಲ ಕಾಸ್ಟ್ಯೂಮ್ ಮಸ್ತ್ ಎಡ್ಡೆ ಉಂಟು ಎಂಕ ನಿಕಲ್ಲ ಥೀಮ್ ಮಸ್ತ್ ಇಷ್ಟ ಅಂಡಿನಿಂತ Thank you. ಎನರ್ಜಿ ಮಸ್ತ್ ಎಡ್ಡೆ ಇತ್ತು ನಿಕಲ್ಲ ಗಣಪತಿ ಒಂಜಿ ಅಲ್ತಿರ್ದಿಡೆ ವಾಕ್ ಮಂತೇರೆ ಒಂಜಿ ವರಿಯನ ಮಿತ್ತುಂತು ಅಂಚೆನೆ ಗಣಪತಿ ಉಯ್ಯಾಲೆಡು ಕುಲ್ಲದು ಯು ಡಿಡ್ ದ್ಯಾಟ್ ಐ ಲೈಕ್ ದೋಸ್ ಥಿಂಗ್ಸ್ ಮಸ್ತ್ ಖುಷಿ ನಿಂಕ್
ಆ್ಯಂಡ್ ಪ್ರಾಪರ್ಟಿ ರೌಂಡ್ ಪನ್ಲಕ್ಕನೆ ಪ್ರಾಪರ್ಟಿ ಯೂಸೇಜ್ ಒಂತೆ ಕಮ್ಮಿ ಆಂಡು ಇಂಕಲ ಫೀಲ್ ಆಂಡು ಓಕೆ ಅದರ್ ದನ್ ದಟ್ ಮಸ್ತ್ ಎಡ್ಡಮ್ ಅಂತಾರೆ ಆಲ್ ದ ಬೆಸ್ಟ್ ಸರಿ ಗಣಪತಿ ಮಿತ್ತಡು ಪೋಯಿನ ಉಯ್ಯಾಲೆಡು ಪೂರ ಗೊಬ್ಬಿನ ಖುಷಿ ಗಣಪತಿನ ಎಂಟ್ರಿ ಎಂಚಾಂಡ್ ಏರ್ನ ಬಗ್ಗೆ ಪನ್ನೊಂದಿಲ್ಲ ಫಸ್ಟ್ ದ ಗಣಪತಿನ ಬಗ್ಗೆ ಪನ್ನೊಂದಿಲ್ಲ ಗಣಪತಿನ ಎಂಟ್ರಿ ಎಂಚಾಂಡ್ ಗಣಪತಿನ ಎಂಟ್ರಿ ಮಸ್ತ್ ಎಡ್ಡೆ ಅಪ್ಪ ನೆಕ್ಸ್ಟ್ ಕ್ವಶನ್ ಯಾಕೇನು ಗೊತ್ತು ಆನ್ಸರ್ ದಾದಂದು ಬಟ್ ಎನಿವೇಸ್ ಸೊ ನಿಮ್ಮ ಮೆಂಟರ್ ಈಗ ಅಲ್ಲಿ ಕೂತ್ಕೊಂಡಿದ್ದಾರೆ ಅವರ ಎಕ್ಸ್ಪ್ರೆಷನ್ ನೋಡಿ ಅವರ ಕಮೆಂಟ್ ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಓಕೆ ಸೊ ಅವ್ರ ಹತ್ರ ಕೇಳಬೇಕಾಗುತ್ತೆ ಸೊ ಕಿಶೋರ್ಸ್ ರಾಕ್ ಸ್ಟಾರ್ಸ್ ಕಿಶೋರ್ ದಾದ ಪನ್ಪರಿನ ರಾಕ್ ಸ್ಟಾರ್ನ ಬಗ್ಗೆ ಎಸ್ ಡಾನ್ಸಿಂಗ್ ಸ್ಟಾರ್ಸ್ ನಿಕಲ್ನ ಡಾನ್ಸ್ ಪವರ್ಫುಲ್ ಇತ್ತು ಥ್ಯಾಂಕ್ ಯು ಸರ್ ಪವರ್ಫುಲ್ ಪಂಡ ನಿಕಲ್ನ ಫಾರ್ಮೇಷನ್ ಆವಾಡು ನಿಕಲ್ ಸಾಂಗ್ ಚೂಸ್ ಮಲ್ತಿದ್ದೀನಿ ಆವಾಡು ಎಡಿಟಿಂಗ್ ಆವಾಡು ಸೂಪರ್ ಥ್ಯಾಂಕ್ ಯು ಸರ್ ಒಕ್ಕ ಪ್ರಾಪ್ಸ್ದ ವಿಷಯ ಬಂದಾಗ ಪ್ರಾಪರ್ಟಿ ಎಸ್ ರಡ್ ಜಡ್ಜಸ್ನ ಕುಲ್ಲ ಪಂಡೇರು ಆಲ್ರೆಡಿ ನಮ್ಮ ಯೂಸ್ ಮಲ್ತಿದ್ದೆ ಜಾಸ್ತಿ ಒಂಚೂರು ಮೈನಸ್ ಪಾಯಿಂಟ್ ಅಲ್ಪ ಓಕೆ ಅದರ್ ದೆನ್ ದ್ಯಾಟ್ ಇಂಕ್ ನಿಕಲ್ನ ಸಾಂಗ್ಸ್ ನಿಕಲ್ನ ಕೊರಿಯೋ ನಿಕಲ್ನ ಫಾರ್ಮೇಷನ್ಸ್ ಬೊಕ್ಕ ನಿಕಲ್ನ ಲುಕ್ ಸೂಪರ್ ಗೈಸ್ ಥ್ಯಾಂಕ್ ಯು ಸರ್ ಇಂಚನೆ ಇಪ್ಪಾಡು ನನ್ನ ನೆಕ್ಸ್ಟ್ ಫೈನಲ್ಗೆ ಬೇತೆ ಸಮಥಿಂಗ್ ಎಲ್ಸ್ ಐ ವಾಂಟ್ ಟು ಸಿ ಪೂರ ತೂದಾಂಡ್ ನಿಕ್ಲೆನ ನನ್ನ ಐ ವಾಂಟ್ ಟು ಸಿ ಸಮಥಿಂಗ್ ಎಲ್ಸ್ ಓಕೆ ಎಸ್ ಸರ್ ಥ್ಯಾಂಕ್ ಯು ಗೈಸ್ ಕೀಪ್ ಅಪ್ ದ ಗುಡ್ ವರ್ಕ್ ಥ್ಯಾಂಕ್ ಯು ಜಡ್ಜಸ್ ವೆಲ್ ಮೂರು ಜಡ್ಜಸ್ಗಳು ಅವರ ಕಮೆಂಟ್ಗಳನ್ನು ಕೊಟ್ಟಿದ್ದಾರೆ ಇಟ್ಸ್ ಟೈಮ್ ಫಾರ್ ಆರ್ ವೆರಿ ಲೇಡಿ ಅಟ್ ಈಸ್ ಅಟ್ ಹೋಮ್ ಒಂಜಿ ಬಾರಿ ಪೊರ್ಲುದ ಸೋಫಾ ಕೊಡ್ತೀರಿ ಕಂಫರ್ಟೇಬಲಿ ಆರ್ ಸೆಟ್ಟಿಂಗ್ ದರ್ ಅಂಡ್ ವಾಚಿಂಗ್ ದ ಪರ್ಫಾರ್ಮೆನ್ಸ್ ಸೊ ಸೂಪರ್ ಗುರು ಈ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತೀರಾ ನನಗೆ ಖುಷಿ ಆಯಿತು ಡ್ರೆಸ್ ಚೆನ್ನಾಗಿದೆ ಅಂಡ ಅಕ್ಲ್ ಪಂಟಿಲಕ್ಕ ಪ್ರಾಪ್ಸ್ ಒಂತೆ ಯೂಸೇಜ್ ಜಾಸ್ತಿ ಮಲ್ಪೊಡಿತ್ತಂಡು ಅದರ್ವೈಸ್ ಐ ಲೈಕ್ ದ ಡಾನ್ಸ್ ಥ್ಯಾಂಕ್ ಯು ಸೊ ವೆಲ್ ಇವತ್ತಿನ ಈ ಒಂದು ಎಪಿಸೋಡ್ಗೆ ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ನಮ್ಮ ಇಡೀ ಡೇರ್ ಟು ಡಾನ್ಸ್ ಕಾರ್ಯಕ್ರಮ ಇಲ್ಲಿವರೆಗೂ ನೀವು ನೋಡಿರುವಂಥದ್ದು ನಿಮಗೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾವು ಇರುವಂಥದ್ದು ಆ್ಯಕ್ಚುಲಿ ಫೋರಮ್ ಮಾಲಲ್ಲಿ ಸೊ ನಮಗೆ ಫೋರಮ್ ಮಾಲ್ ವೆನ್ಯೂ ಪಾರ್ಟ್ನರ್ಸ್ ಆಗಿ ಬಂದಿದ್ದಾರೆ ಸೊ ಫೋರಮ್ ಮಾಲ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರುವಂಥ ಸುನಿಲ್ KS ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಿದ್ದಾರೆ ಸುನಿಲ್ ಅಣ್ಣ ಹೇಗನ್ನಿಸ್ತು ನಮ್ಮ ಪರ್ಫಾರ್ಮೆನ್ಸ್ Well, everybody has covered it, all the judges, the guests, everybody have covered it, so no comments as such. I just want to wish all the best. In case you're selected for finals, do really well and make sure that you're selected also. Thank you very much. Thank you, Anurag. Thank you judges, thank you Super Guru and thank you ಸುನಿಲ್ ಅಣ್ಣ ವೆಲ್ ನಿಮ್ಮ ಕಮೆಂಟ್ಸ್ ಅವ್ರು ಹೇಳಿದ್ದಾರೆ ಮಾರ್ಕ್ಸ್ ಅವ್ರ ಪೇಪರಲ್ಲಿ ಬರೆದಿದ್ದಾರೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಸೊ ಅಲ್ಲಿವರೆಗೂ ನೀವು ಏನು ಮಾಡಬೇಕು ಹೀಗೆ ನಗ್ತಾ ಇರಿ ಆ್ಯಂಡ್ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಡಾನ್ಸಿಂಗ್ ಸ್ಟಾರ್ಸ್ ಎಡಪದವರು ಹೆಮ್ಸ್ ಡೇ ಟು ಡಾನ್ಸ್ ಪವರ್ಡ್ ಬೈ ಗರಿ ಡಿಟರ್ಜೆಂಟ್ Profipo.com ಆ್ಯಂಡ್ ಭೂಮಿ ವಿಲಾಸ್ ಇವತ್ತು ಸೆಮಿಫೈನಲ್ನ 2ನೇ ಹಂತಕ್ಕೆ ಬಂದಿದ್ದೀವಿ ಸೊ ಸೆಮಿಫೈನಲ್ ನಡೀತಾ ಇದೆ ಒಂದು ಟೀಮ್ ಆಲ್ರೆಡಿ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ ಸೊ ಪ್ರಾಪ್ ರೌಂಡ್ ಇವ್ರು ತಂದಿರೋ ಪ್ರಾಪ್ಗಳು ನಮ್ಮ ಜಡ್ಜಸ್ಗಳಿಗೆ ಇಷ್ಟ ಆಗ್ತಾ ಇದೆ ಅದ್ರ ಜೊತೆಗೆ ನನಗೂ ಕೂಡ ತುಂಬ ಇಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಈ ಪ್ರಾಪ್ನ ಸರಿಯಾದ ಬಳಕೆಯನ್ನು ನಾನು ಮಾಡಿಕೊಂಡು ಬರ್ತೀನಿ ಅಂದರೆ ವಿ ಟೇಕ್ ಎ ಶಾರ್ಟ್ ಬ್ರೇಕ್ ಲೆಟ್ಸ್ ಮೀಟ್ ಆಫ್ಟರ್ ದಿಸ್ ಬ್ರೇಕ್ ಮೇಸ್ಟ್ರೋ ಪ್ರೊಡಕ್ಷನ್ಸ್ ಹಾಗೆ ನಮ್ಮ ಟಿವಿ ಸಹಭಾಗಿತ್ವದಲ್ಲಿ ಮೂಡಿ ಬರುತ್ತಿರುವಂತಹ ಕರಾವಳಿ ಕರ್ನಾಟಕದ ಬಿಗ್ಗೆಸ್ಟ್ ಓಪನ್ ಟು ಆಲ್ ಗ್ರೂಪ್ ಡಾನ್ಸ್ ರಿಯಾಲಿಟಿ ಶೋ ಹೆಮ್ಸ್ ಡೇ ಟು ಡಾನ್ಸ್ ಪವರ್ಡ್ ಬೈ ಗಡಿ ಡಿಟರ್ಜೆಂಟ್ Profipo.com ಆ್ಯಂಡ್ ಭೂಮಿ ವಿಲಾಸ್ ಈ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಸೆಮಿಫೈನಲ್ಸ್ ನಡೀತಾ ಇದೆ ಕಳೆದ ಎಪಿಸೋಡಲ್ಲಿ 3 ತಂಡಗಳು ಪರ್ಫಾರ್ಮ್ ಮಾಡಿದ್ದು ಇವತ್ತು ಒಂದು ತಂಡ ಪರ್ಫಾರ್ಮೆನ್ಸ್ನ ಕೊಟ್ಟಾಗಿದೆ ಸೊ ಪ್ರಾಪರ್ಟಿ ರೌಂಡ್ನಲ್ಲಿ ನೆಕ್ಸ್ಟ್ ಬರ್ತಾ ಇರೋರು ಯಾರಪ್ಪ ಅಂತ ಹೇಳಿದ್ರೆ ಸೊ ಮೊಕಲು ನೆಲ ಪುಡಪೇರ್ಗೆ ಆ್ಯಂಡ್ ಈ ಸ್ಟೇಜಿನಂತೂ ಅಕಲು ಪುಡಪೇರ ಸಾಧ್ಯ ಇದೆ ಪನ್ನಾಗ ಬಾರಿ ಗಟ್ಟಿ ಎಂಗ್ಲ ಪ್ರೊಡಕ್ಷನ್ ಹೌಸ್ ಈ ಸ್ಟೇಜಿನ ಬಂದಿದೆ ಬಟ್ ಎಸ್ ದ ಡಾನ್ಸ್ ಇಸ್ ವೆರಿ ಗುಡ್ ಸೊ ಪ್ಲೀಸ್ ವೆಲ್ಕಮ್ ಫ್ಲೋರ್ ಬ್ರೇಕರ್ಸ್ ಫ್ರಮ್ ಪನಂಬೂರ್ ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿಜ್ವಾಲೆ ಉರಿದುರಿದು ಹೃದಯ ಸಮುದ್ರ ಕಲಕಿ
ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಅಶ್ವಮೇಧ. ವಿಷವ್ಯೂಹವ ಕುಟ್ಟಿ ಕೆಡವಲು ವೀರ ಪೌರುಷ ಎತ್ತಿ ಹಿಡಿದು ತಕಿಟ ಧಿಂಧಿರನ ತಕಿಟ ಧಿಂಧಿರನ ಧೀಂ ಧಿರನ 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 ಧಿಂತನ ತಕಿಟ ಧಿಂ ತಕಿಟ ಧಿಂ ಧಿಂತ. ಹೊರ ಎಳೆಯಲು ಕ್ಷಾತ್ರತೇಜದ ಕತ್ತಿ ಇರಿದು ಕೂಡ ರಾಕ್ಷಸರ ಕೊಚ್ಚಿ ನೀತಿನೇ ಮಗಳ ಬಿತ್ತಿ ಬೆಳವೇ ಆಕಾಶವೇ ಮೇಲ್ಬೀಳಲಿ ಭೂತಾಯಿರೇ ಬಾಯಿ ಬಿರಿಯಲಿ ಕಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸಿದೆ ಅಶ್ವಮೇಧ 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 ಅಶ್ವಮೇಧ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸಿದ ಅಶ್ವಮೇಧ 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 ಅಶ್ವಮೇಧ. ಓಕೆ, ಫ್ಲೋರ್ ಬ್ರೇಕರ್ಸ್ ಹೆಸರು ಫ್ಲೋರ್ ಬ್ರೇಕರ್ಸ್, ಟೀಮ್ ಚಾಂಪಿಯನ್ಸ್. ಪ್ರಾಪ್ಸ್ ನೋಡಿದ್ರೆ ಖಡ್ಗ ತ್ರಿಶೂಲ, ಹಾಡ್ ನೋಡಿದ್ರೆ ಫುಲ್ ರೌದ್ರಾವತಾರ, ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ವಲ್ಪ ವೀಕ್. ಏನಾಯ್ತು? ಏನಾದರೂ ಬಿಟ್ಟು ಬಂದಿದ್ದೀರಾ? ಏನಾದ್ರು ಮರ್ತೋಯ್ತಾ? ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಆ್ಯಕ್ಚುಲಿ ನಮ್ಮ ಕೊರಿಯೋಗ್ರಾಫರ್ಗೆ ಆಕ್ಸಿಡೆಂಟ್ ಆಗಿತ್ತು, ಸೊ ಪ್ರಾಕ್ಟೀಸ್ ಎಲ್ಲ ಕರೆಕ್ಟಾಗಿರಲಿಲ್ಲ. ಸೊ ಜಸ್ಟ್ ನಿನ್ನೆ ನೈಟ್ ಪ್ರಾಕ್ಟೀಸ್ ಮಾಡಿದ್ವಿ, ಸೊ ಕೋಆರ್ಡಿನೇಷನ್ ಇರಲಿಲ್ಲ. ನಿನ್ನೆ ನೈಟ್ ಪ್ರಾಕ್ಟೀಸ್ ಮಾಡಿದ್ರಾ? ಓಕೆ, ಬ್ಯಾಡ್ ಲಕ್ಕ ಏನು ಅಂತ ಗೊತ್ತಿಲ್ಲ. ಎಷ್ಟೊಂದು ಕಷ್ಟಪಟ್ಟು ಸೆಮಿಫೈನಲ್ಸ್ ಮುಟ್ಟ ಬಂದಿದ್ದೀರಾ. ಸೆಮಿಫೈನಲ್ಸ್ ಮುಟ್ಟ ಬರಬೇಕಾದ್ರೆ ಎಷ್ಟು ಉತ್ತಮ ಪ್ರದರ್ಶನ ನೀಡಿದ್ದೀರಾ ಅಂತ ನಮಗೂ ಗೊತ್ತು, ಜಡ್ಜಸಿಗೂ ಗೊತ್ತು, ನಮ್ಮ ಟಿವಿಯ ವೀಕ್ಷಕರಿಗೆ ಎಲ್ರಿಗೂ ಗೊತ್ತು. ಆದರೆ ಈ ಹಂತಕ್ಕೆ ಬಂದ ಮೇಲೆ ಇಂಥ ಪ್ರದರ್ಶನ ಅದು ಯಾಕಾಯಿತು? ಡೆಸ್ಟಿನಿ ಅಂತ ಹೇಳ್ಬೋದು. ಬಟ್ ಜಡ್ಜಸಿಗೆ ಏನಾಯಿತು ಅಂತ ನೋಡಿ, ಹೇಗೆ ಅನ್ನಿಸ್ತು ಈ ಪರ್ಫಾರ್ಮೆನ್ಸ್ ಅಂತ ನೋಡೋಣ. ಓಕೆ, ರೈಟ್. ರಾಕ್ ಸ್ಟಾರ್ ಕಿಶೋರ್. ಗೈಸ್, ನಿಖುಲು ಸೆಮಿಫಿನಾಲೆ ಮುಟ್ಟ ಬೈದಾರೆ. ಐ ಡೋಂಟ್ ನೋ ವಾಟ್ ಟು ಸೇ ಆ್ಯಕ್ಚುಲಿ, ಸೀರಿಯಸ್ಲಿ ಅಂತ ದಯಪಂಡ ಸಾಂಗ್
ಆತ ಎನರ್ಜೆಟಿಕ್ ಸಾಂಗ್ ಅವು ಪೂರ ಬ್ಲ್ಯಾಂಕ್ ಉಲ್ಲರ್ ನಿಕ್ಲೆನ ಫೇಸಸ್ ತೂಯಾರ ನಿಕ್ಲೆನ ತೂಲೆಗೆ ಅವರ ಪೂರವರ ಆ ಪ್ರಾಪ್ಸ್ ಯೂಸೇಜ್ ಅವಾರ್ಡ್ ನಿಕ್ಲೆನ ಅಂದು ಆ ಡಮರು ಅವಾರ್ಡ್ ಆ ಡಮರು ತೋಜೊಂದು ಇಜ್ಜಂಡು ದಾದನ ಒಂಜಿ ಇಲ್ಲಿಯ ಬಾಲ್ ಪೊತ್ತಂದಿಲ್ಲಕ್ಕೆ ಇತ್ತು ನಾವು ಬೊಕ್ಕ ಒಂಜಿ ಕ್ಲೀನ್ ಇಜ್ಜಿ ಒಂಜಿ ನೀಟ್ನೆಸ್ ಇಜ್ಜಿ ಪ್ರಾಪ್ಸ್ ದೀತಿನ ವೇತುಲೆ ನಿಕ್ಲೆನ ಪ್ರಾಪ್ಸ್ ಯೂಸ್ ಮಲ್ಪೋಡ ಅಂಡಲ್ಲ ಐದು ಬೊಕ್ಕ ದೀಪಿನ ಪ್ಲೇಸ್ಮೆಂಟ್ಲ ಕರೆಕ್ಟ್ ಉಪ್ಪೋಡು ಎಸ್ ಸ್ವಲ್ಪ ಇರ್ನ ನಿಕಲ್ನ ಕೊರಿಯೋಗ್ರಫರ್ಗೆ ಆಕ್ಸಿಡೆಂಟ್ ಆತಂದ್ರೆ ಪ್ರಾಬ್ಲಮ್ ಆತ ನಂದು ಬಟ್ 20 days ಇತ್ತು ನಿಕ್ಲೆಗೆ ಎಂಚಲ ನಿಕ್ಲೆಗೆ ಪ್ರಾಕ್ಟೀಸ್ ಮಲ್ತದಲ್ಲಿ 20 days ಐ ಥಿಂಕ್ ಇಂದು ನಿಕಲ್ನ ಒನ್ ಆಫ್ ದ ಬ್ಯಾಡ್ ಪರ್ಫಾರ್ಮೆನ್ಸ್ ಐ ಗೆಸ್ ದಾದ ಪನ್ಲೆ ನಿಕುಲೆ ಪನ್ಲೆ ಎಂಕ್ ಈ ಪರ್ಫಾರ್ಮೆನ್ಸ್ ಇಷ್ಟ ಆತಿಸಿ ಓಪನ್ಲಿ ಪನ್ಪೆ ದಾಯಪಂಡ ಯಾನಿಂದತ್ತು ಪೂರೇಗ್ಲ ಐ ಗೆಸ್ ಎಲ್ಲ ಟಿ ವಿ ತೂಪೇರು ನಿಕ್ಲೇನೆ ತೂಪಿನ್ ಸೊ ಗೈಸ್ ಇಂದು ಓಕೆ ಎಂಕ್ ಇಂದು ಬೇಸ್ ಆತನ್ ಬೇಸ್ ಡಾನ್ಸ್ ಪನ್ಪೇರ್ ಅದ ಅವು ಥ್ಯಾಂಕ್ ಯು ಪ್ಲೀಸ್ ಎಂಕ್ ದಾಲ ಪನೆರಿಜ್ ಥ್ಯಾಂಕ್ ಯು ಕಿಶೋರ್ ರಾಮನ್ ಬೇಜಾರ ಒಂದುಂಡು ನಿಜ್ಜೆ ಆ ಒಂದುಂಡು ಅಂಡ ಈ ಲೆವೆಲ್ಗೆ ಬತ್ತದು ಪರ್ಫಾರ್ಮೆನ್ಸ್ ಮಲ್ತದ ಬ್ಯಾಡ್ ಕಮೆಂಟ್ಸ್ ಸಿಕ್ಕಂಡ ಇಟ್ ಈಸ್ ಅಂಡರ್ಸ್ಟ್ಯಾಂಡಬಲ್ ಅದೇ ನಿಕ್ಲೆಗೆ ಗೊತ್ತುಂಡು ಪರ್ಫಾರ್ಮೆನ್ಸ್ ವೀಕ್ ಇತ್ತುಂಡು ರೈಟ್ ಲೆಟ್ಸ್ ಗೋ ಆನ್ ಟು ದ ಡ್ಯಾಸ್ಲರ್ಸ್ ಪೂಜಾ ಶೆಟ್ಟಿ ಇರೆಗೆ ಎಂಚಾಂಡ್ ಮೇನ ಪರ್ಫಾರ್ಮೆನ್ಸ್ ಫ್ಲೋರ್ ಬ್ರೇಕರ್ಸ್ ನಿಕಲ್ನ ಟೀಮ್ ಪುದರ್ ಎಂಚುಂಡು ತುಲೆ ಐಕ್ 100% ಕೊರ್ರೆ ಆಪುಜಿ ನಮ್ಮ ಕೊರೋರ ರೈಟ್ ಬಟ್ 50% ಆನ್ಲ ಕೊರ್ರೆ ಟ್ರೈ ಮನ್ಪುಟ್ ನಮ್ಮ ಸೆಮಿಫೈನಲ್ ದ ಸೀರಿಯಸ್ನೆಸ್ ನಮಗೆ ಗೊತ್ತು ಪಡತ್ತೆ ಆ್ಯಂಡ್ ನಿಕಲ್ನ ದುಂಬದ ಪರ್ಫಾರ್ಮೆನ್ಸ್ ಕೌಂಟ್ ಆಪುಜಿ ಮಲ್ಪ ನಿಕುಲ್ ಮುಟ್ಟ ನಿಕುಲ್ ದಾದ ಮಂತೋ ಎತ್ತರು ದ್ಯಾಟ್ ವಿಲ್ ನಾಟ್ ಬಿ ಕೌಂಟೆಡ್ ಫಾರ್ ಫೈನಲ್ಸ್ ಇನಿ ನಿಕುಲ್ ದಾದ ಮನ್ಪೋರ್ ದ್ಯಾಟ್ ಬೇಸ್ಡ್ ಆನ್ ದ್ಯಾಟ್ ಇಂಗುಲ್ ಚೂಸ್ ಮನ್ಪೊಡತ್ತೆ ಸೊ ಕಂಪ್ಲೀಟ್ ಡ್ರಾಪ್ ನಿಕುಲ್ ದಾದ ಮಂದರ್ ತುಲೆ ಐಟ್ ಒಂಚೂರು ಎನರ್ಜಿ ಪಾರ್ದವರ್ಡ ಇಟ್ ವುಡಂಟ್ ಹ್ಯಾವ್ ಬೀನ್ ದಿಸ್ ಬ್ಯಾಡ್ ನಿಕುಲು ಲೈಫ್ಲೆಸ್ ಆತರ್ ಪೂರೇರ್ಲ ಎನರ್ಜಿ ಇಜ್ಜಿ ಒರಿಯಡಲ್ಲ ಆ ನಿಕಲ್ದ ಪ್ರಾಪರ್ಟೀಸ್ ಮಸ್ತ್ ಎಡ್ಡೆತ್ತನ ತ್ರಿಶೂಲ್ಸ್ ಯೂಸ್ ಮಂದರ್ ಸ್ವಾರ್ಡ್ಸ್ ಆ ಡಮರು ಅವೇನು ಏತೆಡ್ಡೆಡ್ ಯೂಸ್ ಮಂದೋಲಿ ನಿಕ್ಲೆಗ್ ಬಟ್ ಯೂಸೇಜ್ ವಾಸ್ ಲೈಕ್ ಝೀರೋ ಸೀರಿಯಸ್ನೆಸ್ ಎಂಗ್ಲೆ ಮಸ್ತ್ ಬೇಜಾರ ನಿಕಲ್ನ ಪರ್ಫಾರ್ಮೆನ್ಸ್ ತೂದು ವಿ ಎಕ್ಸ್ಪೆಕ್ಟೆಡ್ ಯು ಇನ್ ಫೈನಲ್ಸ್ ಗೈಸ್ ಆಲ್ ದಿ ಬೆಸ್ಟ್ ಓಕೆ ಪೂಜಾ ಒನ್ ಮೋರ್ ಡಿಸಪಾಯಿಂಟ್ಮೆಂಟ್ ಇತ್ತೆ ನಿಖಲ್ನ ಮೆಂಟರ್ ಉಲ್ಲೇರು ಸರಿಯಾದ ಪರ್ಫೆಕ್ಟ್ ಆಯ್ನ ಡಾನ್ಸ್ಡೇ ಲೂಪ್ ಹೋಲ್ ನಾಡ್ದು ದೆಪ್ಪುನಂಚಿನ ಮೆಂಟರ್ ಈ ಡಾನ್ಸಿಗೆ ದಾದ ಪನ್ಪೆರ್ತುಕ ಸಂಜಯ್ ಸರ್ ಫ್ಲೋರ್ ಬೇಕರ್ಸ್ ನಥಿಂಗ್ ಟು ಸೇ ಝೀರೋಗು ವ್ಯಾಲ್ಯೂ ಬರ್ಪು ನೆಪಲ ಆಯ್ತ ಎದುರು ಓವಾಂಡ ಒಂಜಿ ಲೆಟರ್ ಇತ್ತು ಮಾತ್ರ ಇಜ್ಜಿಡ ವ್ಯಾಪಲ ಝೀರೋ ಸೊ ದಟ್ಸ್ ಆಲ್ ಐ ವಾಂಟ್ ಟು ಸೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಂಜಯ್ ಸರ್ ಸೂಪರ್ ಗುರು Floor breakers. You broke our hearts. It was very bad. Prop using was very clumsy and there was no energy at all. Energy ittineji, daleji. I was very disappointed. I'm very sorry. ಫ್ಲೋರ್ ಬ್ರೇಕರ್ಸ್ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನೀವು ಹೇಳಿ ಕೊರಿಯೋಗ್ರಾಫರಿಗೆ ಹುಷಾರಿರಲಿಲ್ಲ ಆದರೂ ಬೇರೆ ಕಂಟೆಸ್ಟೆಂಟ್ಸ್ ನೀವು ಬೇಸಿಕ್ ಡಾನ್ಸರ್ಸ್ ಅಲ್ವಾ ಎಸ್ ಮ್ಯಾಮ್ ಸೊ ಈ ಹಂತಕ್ಕೆ ಬಂದು ಕೊರಿಯೋಗ್ರಾಫರ್ ಮಾಡಲಿಲ್ಲ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ನೀವು ಯಾವುದು ಸ್ಟೆಪ್ಸ್ ಹಾಕದೇ ಇರುವಂಥ ಸ್ಥಿತಿಯಲ್ಲಿ ಆಗಿರಲಿಕ್ಕಿಲ್ಲ ನೋ ಮ್ಯಾಮ್ ಮತ್ತೆ ಏನಾಯಿತು ಇಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲಮ್ಮ ನಮ್ಮ ಟಿ ವಿ ವೀಕ್ಷಕರು ನೋಡ್ತಾರೆ ಜಡ್ಜಸ್ ನಮಗೂ ಗೊತ್ತಿದೆ ಫ್ಲೋರ್ ಬ್ರೇಕರ್ಸ್ ಇಸ್ ಅ ಗುಡ್ ಟೀಮ್ ಸೆಮಿಫೈನಲ್ಸ್ ಮುಟ್ಟ ಬಂದಿದ್ದಾರೆ ಎಸ್ ಮ್ಯಾಮ್ ಹಾಂ ಅಲ್ವಾ ಕೊರಿಯೋಗ್ರಾಫರ್ ಇಲ್ಲ ಓಕೆ ಅಂಡರ್ಸ್ಟ್ಯಾಂಡಬಲ್ ನೀವೆಲ್ಲ ಟೀಮ್ ಮೆಂಬರ್ಸ್ ಇದ್ದೀರಾ ಸ್ವಲ್ಪ ಪ್ರೆಸೆಂಟಬಲ್ ಪರ್ಫಾರ್ಮೆನ್ಸ್ ಮಾಡುವಷ್ಟು ನಿಮ್ಮ ಹತ್ರ ಕೆಪಾಸಿಟಿ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತು ಏನಾಯಿತು ಇದಕ್ಕೆ ಹೇಳೋದು ಫೈಟಿಂಗ್ ಸ್ಪಿರಿಟ್ ಡೆಡ್ ಆದಾಗ ಮಾತ್ರ ಈ ಥರ ಕ್ವಾಲಿಟಿ ಬರೋದು ಫೈಟಿಂಗ್ ಸ್ಪಿರಿಟೇ ಇಲ್ಲ ನಿಮ್ಮ ಹತ್ರ ಇವಾಗ ಓಕೆ ಒಬ್ಬರಿಗೆ ಆಕ್ಸಿಡೆಂಟ್ ಆಯಿತು ಓಕೆ ಪರವಾಗಿಲ್ಲ ಇನ್ನೊಬ್ಬರು ಟೇಕ್ ಓವರ್ ಮಾಡಿ
ಪ್ರಾಕ್ಟೀಸ್ ಮಾಡಿ. ಜನ ಬರ್ತಾ ಇಲ್ಲ, ಪ್ರಾಕ್ಟೀಸ್ ಮಾಡಿಲ್ಲ ಅಂತ ನೀವು 20 ದಿನದಿಂದ ಹೇಳಿದರೆ ನಾವು ಹೇಗೆ ಮಾಡ್ದು ಹೇಳಿ? ಸಾರಿ ಸರ್. ಇಲ್ಲ, ಫೈಟಿಂಗ್ ಸ್ಪಿರಿಟ್ ಇಲ್ಲದೆ ಇದ್ದರೆ ವಿ ಶುಡ್ ನಾಟ್ ಲಿವ್. ಅಕಾರ್ಡಿಂಗ್ ಟು ಮೀ ವಿ ಶುಡ್ ನಾಟ್ ಬಿ ಲಿವಿಂಗ್ ಇನ್ ಫ್ಯಾಕ್ಟ್. ಆಲ್ ಆರ್ ಡಿಸಪಾಯಿಂಟೆಡ್. ಹಾಗೆ ಎಲ್ಲರನ್ನ ಡಿಸಪಾಯಿಂಟ್ ಮಾಡಿದ್ದೀರಾ. ಎಸ್ ಕಿಶೋರ್. ಕೊರಿಯೋಗ್ರಾಫರ್ಸ್ಗೆ ಆಕ್ಸಿಡೆಂಟ್ ಆಯಿತು, ಸರ್. ನಿಮ್ಮದು ಮೆಂಟರ್ಸ್ ಇದ್ದರು, ಅವರಿಗೆ ಕಾಲ್ ಮಾಡಬಾರ್ದಿತ್ತು? ಅವರೇನಾದರೂ ಹೆಲ್ಪ್ ಮಾಡ್ತಿದ್ರಲ್ಲ ನಿಮಗೆ? ಹಾಂ, ಅದು 1 ವಾರ ಮೊದಲು. 2 ದಿನದಲ್ಲಿ ಮಾಡ್ಬೋದಲ್ಲ? 1 ವಾರ ಮೊದಲು ಅವರಿಗೆ ಏನಾಯಿತು, ಒಂದು ಮೆಸೇಜ್, ಒಂದು ಕಾಲ್ ವುಡ್ ಹ್ಯಾವ್ ವರ್ಕ್ಡ್. ಎಸ್ಟರ್ಡೇ ಆಫ್ಟರ್ನೂನ್ ಹೇಳಿದ್ದಿದ್ರು ಬೈ ಟುಡೇ ಮಾರ್ನಿಂಗ್ ವಿ ಕುಡ್ ಹ್ಯಾವ್ ಡನ್ ದ ಕೊರಿಯೋಗ್ರಫಿ ಬಿಕಾಸ್ ಯು ಆಲ್ ಆರ್ ಡಾನ್ಸರ್ಸ್ ಅಲ್ವಾ? ಮತ್ತು ನೀವು ನಿಮಗೆ ಏನು ಅರ್ಜೆಂಟ್ ಶೋ ಬಂದಾಗ ಬೆಳಿಗ್ಗೆ ಕೊರಿಯೋಗ್ರಫಿ ಮಾಡಿ ಸಾಯಂಕಾಲ ಶೋ ಮಾಡೋಲ್ಲ? ಸರ್. ಹಾಂ, ಮತ್ತು ಇವತ್ತೇನಾಯ್ತು ಹೀಗೆ? ಅಂದರೆ ಸ್ವಲ್ಪ ನೆಗ್ಲಿಜೆನ್ಸಿ ಜಾಸ್ತಿ ಆಯಿತು. ಪರವಾಗಿಲ್ಲ, ಹೇಗೂ ಸೆಮಿಫೈನಲ್ ಬಂದಿದ್ದೇವೆ, ಪರವಾಗಿಲ್ಲ, ಹೋಗಿಬಿಡ್ತೇವೆ ಅಂತ. ಕರೆಕ್ಟ್ ಸಂಜಯ್. ಅಂಡರ್ಸ್ಟ್ಯಾಂಡಿಂಗ್, ಒಗ್ಗಟ್ಟಿಲ್ಲ ಅಲ್ಲಿ. ಒಬ್ಬರಿಗೆ ಹರ್ಟ್ ಆದರೆ ಬಾಕಿದ್ದವರು ಸಪೋರ್ಟ್ ಮಾಡಬೇಕು. ಒಬ್ಬರಿಗೆ ಹರ್ಟ್ ಆಗಿದೆ, ನಾವೆಲ್ಲ ಮನೆಯಲ್ಲಿ ಮಲಗುವ, ಅವ್ರು ಸಹ ಮಲಗಲಿ ಅಂತ, ನೀವು ಮಲಗಿದೆ ಅಂತ. ಓಕೆ, ಐ ಡೋಂಟ್ ಹ್ಯಾವ್ ಟು ಟಾಕ್ ಎನಿಥಿಂಗ್, ಪ್ಲೀಸ್ ಟೇಕ್ ಓವರ್. ಥ್ಯಾಂಕ್ ಯು ಜಡ್ಜಸ್. ನಮ್ಮ ಜೊತೆ ಇವತ್ತು ಸ್ಪೆಷಲ್ ಅತಿಥಿ ಇದ್ದಾರೆ. ಆದರೂ ಇಫ್ ಹಿ ಹಸ್ ಬೀನ್ ಡಿಸಪಾಯಿಂಟೆಡ್ ವಿ ಡೋಂಟ್ ವಾಂಟ್ ಟು ಹಿಯರ್ ಸಮ್ ಅಗೇನ್ ಡಿಸಪಾಯಿಂಟಿಂಗ್ ವರ್ಡ್ಸ್. ಡ್ಯೂ ರೆಸ್ಪೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಫ್ಲೋರ್ ಬ್ರೇಕರ್ಸ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಮ್ಸ್ ಡೇರ್ ಟು ಡಾನ್ಸ್ ಕಾರ್ಯಕ್ರಮ, ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಓಪನ್ ಟು ಆಲ್ ಗ್ರೂಪ್ ರಿಯಾಲಿಟಿ ಶೋ. ಈ ವೇದಿಕೆಯಲ್ಲಿ ಕಭಿ ಖುಷಿ ಆದರೆ ಕಭಿ ಗಮ್. ಕೆಲವರು ಉತ್ತಮವಾದಂಥ ಪ್ರದರ್ಶನ ನೀಡಿದರೆ ಕೆಲವರು ಡಿಸಪಾಯಿಂಟ್ಮೆಂಟ್ ಅನ್ನು ನೀಡ್ತಾ ಇದ್ದಾರೆ. ಸೆಮಿಫೈನಲ್ ರೌಂಡಲ್ಲಿ ಪ್ರಾಪರ್ಟಿ ರೌಂಡ್ ಆಗ್ತಾ ಇದೆ. ಸೊ ಇಫ್ ಯು ವಾಂಟ್ ಕೀಪ್ ವಾಚಿಂಗ್, ಕೀಪ್ ಟ್ಯೂನ್ ಟು ನಮ್ಮ ಟಿವಿ ಬಿಕಾಸ್ ಯು ಆರ್ ವಾಚಿಂಗ್ ಹೆಮ್ಸ್ ಡೇರ್ ಟು ಡಾನ್ಸ್. Welcome back after a short break to Hems Dare to Dance. Hems Dare to Dance powered by Ghadi Detergent, Bhumi Villas and PropHippo.com. ಈ ಕಾರ್ಯಕ್ರಮದ co-sponsors ಆಗಿದ್ದಾರೆ ಅರುಣಾ ಮಸಾಲಾ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್, ಮರ್ಜರ್ ಸೋಡಾ, ಮೈಸ್ಟ್ರೋ ಇಂಟೀರಿಯರ್ಸ್, ಅದೇ ರೀತಿಯಲ್ಲಿ ಜೆಪಿ ಲೈಟಿಂಗ್ಸ್ ಆ್ಯಂಡ್ ಅಪ್ಲಯನ್ಸಸ್. ವೆಲ್, ಇಲ್ಲಿವರೆಗೂ 2 ಪರ್ಫಾರ್ಮೆನ್ಸ್ ಆಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ಕಭಿ ಖುಷಿ ಕಭಿ ಗಮ್ ಪಾರ್ಟ್. ಈಗ ಇನ್ನೊಂದು ಟೀಮ್ ಬಾಕಿ ಇದೆ. ಅವರನ್ನು ವೇದಿಕೆ ಮೇಲೆ ಕರೆಯೋದಕ್ಕಿಂತ ಮುಂಚೆ ಯಾನೆನ್ನ ಬೇಲೆ ಮಲ್ಪಡತ್ತೆ. ಓಹೋ, ಇತ್ತೆ ಖುಷಿತ ಬೇಲೆನಾ ಗಮ್ದ ಬೇಲೆನಾ? ಆತಿ ಹೆಂಗೆ ಒಂಚೂರು ಗಮ್ದ ಬೇಲೆನೆ ಎಂಕಲ್ನ ಗಮ್ ಅಂಟೊಂದಿಜ್ಜಿ. ಸೊ ಅರ್ಥ ಇಜ್ಜಿ. ಸೊ ದಾಲಿಜ್ಜಿ ಯಾರು ಪೂಜಾ ಅಲ್ಲಿ ಕುಲ್ಲೇರು ಯಾರು ಯಾನ್ ಬಂದಾಗ ನಾಚಿಗಡಿ ಯಾಪಲ್ಲ ತಿರ್ತು ಪೇಪರೇ ತುಪ್ಪನ ಯಾರು ತಲೆದೆರ್ತದೆ ನಂತೂ ಒಂದಿಜ್ಜೇರು ದಾಯಗಿರು ಪೋಡಿ వచ్చి ಇಟ್ಸ್ ಓಕೆ. ಎಂಚಿನ ಕೇನ್ ಜಂಕದಾದೆ ಮಲ್ಲ ಜಡ್ಡ ಕೇನ ದಿನ ಬಾರಿ ಖುಷಿ ಆಣಂಗೆ. ಓಕೆ, ಇದು ಕೇನ್ ಲೆಕ್ಕದಾದ ಅನ್ಲ ಪನ್ಲೆ. ಯಾ ಶ್ಯೂರ್. ಯಾ एक सारी हो जाए. या श्योर. ये दिनांड अनुराग ना मुझे बकवास आई मीन बकवास शायरी के नंदे. यस प्लीज. एडिटिंग कट्टा पण पूरा माता. कम ऑन यस. ओके, सो निरेला अनगा बर्ಸ ಬರ್ಪುಂಡು. ಓಕೆ, ಜೋರು ಬರ್ಸ ಬತ್ತನ ಬೊಲ್ಲಲ ಬರ್ಪುಂಡು. ಆ ಬೊಲ್ಲಡು ಕೆಲವರ ರಡ್ಡು ಪೊಟ್ಟು ತಾರಾಯಾಣ್ಲ ಬರ್ಪುಂಡು. ಓಕೆ, ಅಂಡ ಇರೆಗೆನ್ನ ಮಿತಿ ಏಪಲವ್ ಬರ್ಪುಂಡು. ಸಿ ಎಂಕ್ ಸತ್ಯ ಉರಣಿ ಮನೆ ಬೊಲ್ಲಡು ರಡ್ಡು ಪೊಟ್ಟು ತಾರ ಇದಕ್ಕೆ ಇರೆಗೆ ಅವೇ ತಿಕ್ಕೋಡು ಈ ಜವನಿ ಅನ್ ಕೊರ್ತೆ ಒಂದು ಶಾಯಿರಿ ಲಂಚನೆ ಪೊಟ್ಟಾದಿತ್ತು ಬೋಡಿತ್ತಂಡ ಒಂಚೂರು ಸರಿಯಾ ಒಂದಿತ್ತರಿ ಶಾಯಿರಿ ಇತ್ತು ಢಮ್ ಅಂತಿರ್ತು ಬೋರು ನಾನು ಗಾಯಜಿನ ಪೊಕ್ಕಡೆ ಯಾರಿಗೆ ಉಲಾಯಿಡು ಮನಸ್ಸು ಉಂಡದೆ ಅರೆಗೆ ಒಂದು ಫೀಲಿಂಗ್ ಉಂಡು ಬಟ್ ಯಾರಿಗೆ ಮಮ್ಮಿ ಬಂತೇರು ಓಪನ್ಲಿ ಕ್ಯಾಮರಾ ಉಂಡು ಜಾಗ್ರತೆ ಸೊ ಕ್ಯಾಮರಾದ ದುಡ್ಡು ದಾಲ ಪನೊಚ್ಚಿ ಎಸ್ ವಂಚನೆ ಪಡ ಆಫ್ ಸ್ಕ್ರೀನ್ ಡೇ ಪಡ ಈ ಆನ್ ಸ್ಕ್ರೀನ್ ಟ್ರೈ ಮಲ್ಪನೆ ಬೊಡ್ಚಿ ವಿ ಗಾನ್ ಟು ದ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಐಡ್ ದುಂಬು ಈ ಪ್ರೋಗ್ರಾಮ್ಗೆ ಎಂಗ್ಲೆಗ್ ಸಹಕಾರ ನೀಡಿದಂಚಿನ ಕೋ ಸ್ಪಾನ್ಸರ್ಸ್ ಉಲ್ಲೇರು discountc.com. ಥಿಂಕ್ ಡಿಫ್ರೆಂಟ್, ಇಟ್ಸ್ ಅನ್ ಆನ್ಲೈನ್ ಮಾರ್ಕೆಟಿಂಗ್ ಇರೆಗ್ಲ ಗೊತ್ತುಂಡು ದಾದ ಬರೋಣ ಆನ್ಲೈನ್ ಶಾಪಿಂಗ್ ಮಲ್ಪಡೋಣ. ಎಸ್, discountc.com ಯಾನೇ ಪಂದು ಕೊಡ್ತೀನಿ ಕರೆಕ್ಟ್ ಪ್ರೋಗ್ರಾಮ್ ದ ಸ್ಪಾನ್ಸರ್ಸ್ ಆದುಲ್ಲೇರು. ವಿತ್ ದಟ್ ವಿ ಹ್ಯಾವ್ ಫೋರಂ ಫಿಜಾ ಮಾಲ್, our venue partners, and of course we have
have the head Mr. Sunil here watching Dare to Dance. हो जाए एक और daring वाला performance. Yes, sure. We have the next performance. Yes. So Mukul stage ಗೆ ಬರೋದಿರುತ್ತೆ. Mukul ಪುದರಡೆ ಒಂಚೂರು dance ಉಂಡು, star ಉಂಡು. So let's see how much they're going to dance here and how much they're going to star here on stage. Please welcome dance stars on stage. सर जो उठेगा धड़ से कटेगा कहाँ पे छिपेगा कहाँ पे बचेगा उठा तो गिरेगा गिरा तो चिरेगा छिपा तो मिलेगा मिला तो मारेगा आंधी है ये ज़लज़ला है पूरे जोर पर चला है किसमें दम है जो लड़ा है कौन रह सका खड़ा है सबसे अटल सबसे प्रबल शस्त्र रचित रक्त चरित सबसे प्रबल शस्त्र रचित रक्त Dream of night, I dream of day, I dream of watching you fade away. Feel me once, feel me twice, feel me more, I'll shoot you inside. You better keep running if you want to survive. Every night I dream of watching you आज सारी रात क्या पता मैं कल दूंगा पीट पीट ढोल पीट हाथ पाँव मार ढेर नाच नाच उंगलियों पे नाच नाच रात सारी मौत का हूँ मैं मदारी बाज डमरू सी कटारी डम 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 नाच मौत का नाच मौत का मेरा तो मरेगा मेरा तो मरेगा भाग 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 मेरा तो मरेगा मेरा तो मरेगा मेरा तो मरेगा मौत के पीछे के साथ मेरा तो मरेगा
ಖಾಲಿ ಪರ್ಫಾರ್ಮೆನ್ಸ್ ಇದು ಸೌಜನ್ಯ ಪೋಡಿ ಇದು ಶೋ ಬಿಡ್ದು ಬಲ್ತು ಬೋದ್ಲ ಅನ್ಮಾರ ನೆಕ್ ಪುರ ಪೋಡಿನಾಗ ಬೋಡಿತನ ಆಂಕರಿಂಗ್ ಬರ ಸುರಕ್ಕೆ ಬಂದಿತ್ತು ಡೇ ಟು ಡಾನ್ಸ್ ಆತು ಸುಲಭ ಕಡೆಕ್ಲ ಇದೇನಾ ಹಾಯ್ ಬಾಬಾ ಎಂಚಲಾರು ವೆರಿ ಕ್ಯೂಟ್ ಆತ್ಪನ್ ಪರ್ಫಾರ್ಮೆನ್ಸ್ ಎಂಗ್ಲ ಕಿಸಿ ಬಾಯ್ ಓಲು ಕಿಸಿ ಬಾಯ್ ಹೇ ಕಿಸಿ ಬಾಯ್ ವೆರಿ ನೈಸ್ ವೆರಿ ನೈಸ್ ಹಲೋ ಮೇಡಮ್ ಓಕೆ ಥ್ಯಾಂಕ್ ಯು ದಾದ ನಮಸ್ತೆ ದಾದ ಅದೇ ಬೊಕ ಕುಲ ಇಬ್ರ ಬೋದು ಕುಲ್ಲರ್ ಕೂಡ ಪೋಡಿಗಟ್ಟಾರ ಬ್ರೋ ಟ್ರೈ ಮಲ್ಪರು ಪೋಡಿಗಟ್ಟಾರೆ ಟ್ರೈ ಮಾಡ್ತೀನಿ ಪೋಡಿಗೆ ತಲ ಹತ್ತಿಚ್ ಅದು ಎಂಕ್ಲ ಬೋಡಿಗೆ ಆತಿಜಿ ಬಾಕಿ ತಗೊಳ್ಳೇರ ಲೂಲ ಹಿಡಿದು ಬೈದ್ ಅಟ್ಲೀಸ್ಟ್ ನಾನು ಹೊರಗೆ ಪೋಡಿದ್ವೆ ಹಿರೇನ್ ಫಸ್ಟ್ ದೂನಾಗನೇ ಪೋಡಿದ್ದು ಜಿಗ ನಾನು ಕೂಡ ಈ ಎಪಿಸೋಡ್ ಆಯ್ಬೇಕು ಪೋಡಿ ಬ್ಯೂಟಿಫುಲ್ ಲೇಡಿ ಲಕೊಂಡ್ ಬರ್ನಾಗ ಪೋಡಿಗೆ ಹಾಕೊಂಡೆ ಬುಡ್ಪು ಜರ ಅದ ಹೋಯ್ಟ್ಲ ಓಕೆ ನೆಕ್ಸ್ಟ್ ಯು ಹೂಸ್ ನೆಕ್ಸ್ಟ್ ನೆಕ್ಸ್ಟ್ ನಿಖುಲು ಐಬೊಕ್ಕ ಜಡ್ಜಸ್ ನಿಖುಲು ಪಂಡಂಗಿಲ್ ರಡ್ಜನಾನ ಅರ್ಜನಲ್ಲ ಅಣ್ಣ ನನ್ನ ಫೈನಲ್ ಒಂಜಿ ಎಪಿಸೋಡ್ ಬಾಕಿ ಉಂಡು ಸೆಮಿ ಫೈನಲ್ ಮಲ್ಲೆಜ್ಜಿ ಬೇತೆ ಕ್ಲಿಪ್ಪೇರು ಅಂಡ ಜಡ್ಜಸ್ ನಕಲ್ ಬೇತೆ ಪುಜರ ತಕ್ಲೆಂದ ಅಕ್ಲೇನ್ ಎಂಚಾರ ದೀಪನೆ ನಿಕ್ಲೇನ್ ಬುಡ್ಪಿನ ಚಾನ್ಸ್ ಇಜ್ಜ ಇದು ಭಯಂಕರ ಅಣ್ಣ ಈ ಕಿಸ್ಸತ್ತು ಈ ಪೂಜನ ಒನಸಿಗ್ಲೆ ತೊಂಪೋಲ ಕಾಸಿ ಅನ್ಕೊರ್ಪೆ ಏನೊಂಜಿ ಬಿಡ್ಲ ಮಾತ್ರ ಪ್ಲೀಸ್ ಓಕೆ ಎಸ್ ಸೊ ಎನಿವೇಸ್ ಡಾನ್ಸ್ ಸ್ಟಾರ್ ಅಡ್ಯಾರ್ ಸ್ಟೇಜಿಗೆ ಬರ್ತದೆ ಪರ್ಫಾರ್ಮೆನ್ಸ್ ಕೊರಿಯರ್ ಪ್ರಾಪರ್ಟಿ ಬಂದಾಗ ಒಲ್ತುಡ್ದು ಪ್ರಾಪರ್ಟಿ ಕಂದರ್ ನಿಗುಲು ನೆಕ್ಸ್ಟ್ ಟೈಮ್ ಪನ್ನೋಡು ಪ್ರಾಪರ್ಟಿ ಕನ್ನಾಗ ಇಂಚಿನ ಜಾಗ ಹಿಡ್ದೆ ಕನ್ನಲೆ ಒಲ್ತೊಲ್ತುಡ್ದು ಬರೋ ನಾಡ್ರೆ ಬೋಚಿನ್ ಬಟ್ ಇವರ ಇಡೀ ಪರ್ಫಾರ್ಮೆನ್ಸ್ ನಮಗೆ ಖುಷಿ ಭಯ ಎಲ್ಲ ತಂದು ಕೊಟ್ಟಿದೆ ಆದರೆ ನಮ್ಮ ಜಡ್ಜಸ್ಗೆ ಹೇಗಾಗಿದೆ ಅಂತ ಕೇಳುವಂತಹ ಸಮಯ ಪೂಜಾಸ್ ಡ್ಯಾನ್ಸ್ಲರ್ಸ್ ಪರ್ಫಾರ್ಮೆನ್ಸ್ ಆಗಿದೆ ಸೊ ಇದೀಗ ಸದ್ಯಕ್ಕೆ ಕಿಶೋರ್ ಅವರೇ ಹೇಳಿ ಈ ಒಂದು ಭಯಾನಕವಾದ ಪರ್ಫಾರ್ಮೆನ್ಸ್ ಹೇಗನ್ನಿಸ್ತು ನಿಕ್ಲೆನ ಕಾಸ್ಟ್ಯೂಮ್ ನಿಕ್ಲೆನ ಪೇಂಟಿಂಗ್ ಮೈಂಡ್ ಬ್ಲೋಯಿಂಗ್ ಸೀರಿಯಸ್ಲಿ ಕಾನ್ಸೆಪ್ಟ್ ಲ ಇಟ್ಟೈತೆ ನಿಕ್ಲೆನ ಹಾರರ್ ಕಾನ್ಸೆಪ್ಟ್ ಪಕ್ಕ ನಿಕ್ಲೆನ ಡಾನ್ಸ್ ಸ್ಟೈಲ್ ನಿಕ್ಲೆನ ಎಕ್ಸ್ಪ್ರೆಷನ್ ಲವ್ಲಿ ಡಾನ್ಸರ್ಸ್ ನಕ್ಲೆಗೆ ಅವೇ ಬೋರ್ಡ್ ಥ್ಯಾಂಕ್ ಯು ಸರ್ ಒಂಜ ಡಾನ್ಸ್ ಗೊಬ್ಬೋಡು ಒಂಜ ಮೋನ್ ಗೊಬ್ಬೋಡು ನಿಕ್ಲೆಡ ಅವು ರಡ್ಲ ಉಂಡು ಬಕ್ಕ ಪ್ರಾಪ್ಸ್ ಆಫ್ ಸ್ಟಾರ್ಟಿಂಗ್ ದ ನಿಕಲ್ನ ಓಪನಿಂಗ್ಲ ಎಂಕ್ ಎಂಡಿಂಗ್ಲ ಮಸ್ತ್ ಖುಷಿ ಆಗ್ತದೆ ಎಂಡ್ ದಟ್ ವಾಚ್ಮ್ಯಾನ್ ಪೊಲೀಸ್ ವಾಚ್ಮ್ಯಾನ್ ಆರೆಲ್ಲ ತುಂಬ ಒಪ್ಪಿನಪ್ಪಾಗ ಅವು ಎಡ್ಡೆ ಆತನ್ ಬೊಕ್ಕ ಎಂಕ್ ಒಂಜಿ ಎಲ್ಲಿಯ ಪಾಯಿಂಟ್ ಅತ್ತ ಆ್ಯಕ್ಚುಲಿ ಬಟ್ ನೆಟ್ ಒಂಜಿ ಪ್ರಾಪರ್ಟಿ ರೌಂಡ್ ಇತ್ತೀನಿ ಎಂದು ಪ್ರಾಪರ್ಟಿ ನೆಟ್ ತೋಜಿದ್ದು ಇಜ್ಜಂಡ ಎಂಕ್ ಆತೆ ಬಾಕಿದ ಇಂಕ್ ಪೂರ ಇಷ್ಟ ಆತ ನಿಕ್ಲೇನ ಥ್ಯಾಂಕ್ ಯು ಸರ್ ಇಂಕ ಪ್ರಾಪ್ಸ್ ಬೋರ್ಡ್ ಇತ್ತು ನನ್ನೆಲ್ಲ ನಿಕ್ಕಲ್ ಯೂಸ್ ಮಲ್ಪ್ಲೇ ಬಂದು ಕೆಲವು ಇತ್ತು ಪ್ರಾಪರ್ಟಿ ಹಾರರ್ ಪಂಡಿ ಬೊಕ್ಕ ನಮಗೆ ಮಸ್ತ್ ದೆಪ್ಪೋಲಿ ಏನೋ ದೇರ್ ಆರ್ ಸೋ ಮೆನಿ ಪ್ರಾಪ್ಸ್ ಸೊ ಇಟ್ಸ್ ಓಕೆ ಅವು ಪ್ರಾಪರ್ಟಿ ಎಂಚ ಯೂಸ್ ಮಾಡ್ಕೊಂಡು ಪನ್ನಾಗ ಇತ್ತ ತೂಲೆ ನಿಕ್ಕುಲ್ ಅಲ್ಪ ಬಾಕ್ಸಿಂದ ಇದಿತ್ತಾರೆ ಐತೋಲೆ ಹಿಡಿದ್ರೆ 2 ಜನ ಬತ್ತೇರು ಅವು ಆ್ಯಕ್ಚುಲಿ ಪ್ರಾಪರ್ಟಿ ಅತ್ತು ಪ್ರಾಪರ್ಟಿ ಪನ್ನಾಗ ಇತ್ತ ನಿಕ್ಲೇಡ ಒಂಜಿ ಸ್ಟಿಕ್ ಉಂಡು ಸ್ಟಿಕ್ ನಿಕ್ಕುಲ್ ಎಂಚ ತಿರ್ಗಾವಾರು ಎಂಚ ಪತ್ವಾರು ಏನೋ ದಟ್ಸ್ ಅ ಪ್ರಾಪರ್ಟಿ ರೌಂಡ್ ಇಟ್ಸ್ ಓಕೆ ಬಟ್ ಓವರ್ ಆಲ್ ಇಂಕ್ ಮಸ್ತ್ ಇಷ್ಟ ಆತ ನಿಕ್ಲನ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ಸರ್ ದಾಯಪಂಡ ನಿಕಲ್ನ ಪೂರ ಮೇಕಪ್ ನಿಕಲ್ನ ಕಾಸ್ಟ್ಯೂಮ್ ಡೇ ಅವು ಹಾಕದು ಪೋತನ್ ಪ್ರಾಪರ್ಟಿ ಸೊ ಐ ಲವ್ಡ್ ಇಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಆ್ಯಂಡ್ ಸಂಜಯ್ ಸರ್ ಪೋಡಿಗ್ಯಾಂಡೆ ಫಸ್ಟಿಗೆ ಪೋಡಿಗ್ಯಾಂಡು ಓಕೆ ಆಯ್ತು ಬೊಕ್ಕ ಲಾಸ್ಟಿಗೆ ಒಂತೆ ಪೋಡಿಗ್ಯಾಂಡು ನಡುಟಿರೆಗೆ ದಾದ ಫೀಲ್ ನಡುಟಾರ್ ಬರೆಯೊಂದಿತ್ತು ಈತ ಸೆಕೆಂಡ್ ಹಿಡಿದಾದ ತತ್ತುಂಡು ಆತ ಸೆಕೆಂಡ್ ಹಿಡಿದಾದ ತತ್ತನ ಅಂತ ಬರೆಯೊಂದಿತ್ತು ನಂಚೆ ಪೋಡಿಗೆ ಆತ ಅವು ಕುಲೆ ನಿಕಲ್ನ ಒಂಚೂರು ನಡುಟು ಅವು ಕುಲೆ ಸೈತಿಲಕ್ಕೆ ಇಜ್ಜ ನನ್ನ ಒಂಚೂರು ಅರ್ಧ ಜೀವ ಐತಿಲಕ್ಕೆ ಇತ್ತನು ಸಂಜಯ್ ಸರ್ ಬಲ್ಲೆ ಜೋಕ್ಸ್ ಅಪಾರ್ಟ್ ಎಂಚನ್ ಪರ್ಫಾರ್ಮೆನ್ಸ್ ಯಾ ಜೋಕ್ಸ್ ಅಪಾರ್ಟ್ ಥೀಮ್ ಆ್ಯಂಡ್ ದ ಕಾನ್ಸೆಪ್ಟ್ ವೆರಿ ಗುಡ್ ಥ್ಯಾಂಕ್ ಯು ಸರ್ ಆ್ಯಂಡ್ ದ ಇನಿಷಿಯಲ್ ಪಾರ್ಟ್ ಅವು ಮರ ಟರ್ನಿಂಗ್ ಇನ್ ಟು ಅನ್ ಆಕ್ಸ್ Yes, sir. that was a brilliant thought. Thank you, sir. Too good. And there was a lift which all been done on a whale. Okay, using the whale you have lifted one girl. That was also really good concept. Now, I want your choreographer to come on the stage. I have some clarification to be done with him. Choreographer Dixon, sir. Pudardade Dixon sir. Okay, please welcome bale. Okay, mool dada atin panda. First till the end, if you calculate, almost 45% of the song or maybe 50% of the song is been used with the props. Okay.
ಬಾಕಿದ ಅರ್ಧ ಸಾಂಗ್ ಇಡು ಪ್ರಾಪ್ಸ್ ಇಜ್ಜಿ ಅಪಂಡ ಇಟ್ ಈಸ್ ನಾಟ್ ಬೀನ್ ಕ್ಯಾಲ್ಕುಲೇಟೆಡ್ ಎಟ್ ಆಲ್. ಯು ಗಾಟ್ ಮೈ ಪಾಯಿಂಟ್. ಪ್ರಾಪರ್ಟಿ ರೌಂಡ್ ಆಯ್ನ ಹಿಡ್ದು ಎಂಕ್ಲೆಗೆ ಪ್ರಾಪರ್ಟೀಸ್ ಯೂಸ್ ಮಲ್ಪಡು ಥ್ರೂ ಔಟ್. ದಾದಾಲು ಒಪ್ಪಡು, ಎಲ್ಲಿ ಒಪ್ಪಡು, ಮಲ್ಲ ಒಪ್ಪಡು, ಎಂಚ ಒಪ್ಪಡು, ಇಟ್ ಡಸಂಟ್ ಮ್ಯಾಟರ್. ಅರ್ಧ ಮುಟ್ಟ ಡೆಡ್ಲಿ, ನೋ ನಥಿಂಗ್ ಟು ಟಾಕ್ ಅಬೌಟ್ ಇಟ್. ಅರ್ಧ ಮುಟ್ಟ ಅರ್ಧದ ಎಂಡಿಂಗ್ ಮುಟ್ಟ there is also nothing to talk about it because there's no props at all. Ending brilliant. It's like, you know, some a director is thinking how to end the movie, you know. That was the thing. Okay, next is you. That is like, okay, this same name will coming in as a, you know, 2, the second part of the movie. Good concept, but little you should have worked on that between part would have been given much more value for the choreography. That's the only one thing I felt. Apart from that, their costumes or looks or the expression, the energy and the formations, whatever they have done, brilliant work, but little more. I will complain, not the kids, only you. Okay, all the best. ಥ್ಯಾಂಕ್ ಯು ಸಂಜಯ್ ಸರ್. ನಮ್ಮ ಶಾರ್ಟ್ ಎರಡು ಅಂಡ್ ಸ್ವೀಟ್ ಚೋಕುಡ್ ಪಂಡೇರ್ ಅಂದ ನಮ್ಮ 2 ಜಡ್ಜಸ್ ನಕ್ಲೆಗ್ ಈ ಪರ್ಫಾರ್ಮೆನ್ಸ್ ಇಷ್ಟ ಆತನು, ಎಂಕ್ ಪೂಜಾ ಇಷ್ಟ ಆತಾರೆ. ಸೊ ಪೂಜಾ, ಈ ಪರ್ಫಾರ್ಮೆನ್ಸ್ ಬಗ್ಗೆ ದಾದ ಬಂದ್ ಪರಿರ್ನ ಟೀಮ್ ದ ಪರ್ಫಾರ್ಮೆನ್ಸ್ ಸ್ವಲ್ಪ ಲಿಂಕ್ ಮಲ್ಪೇರ್. ಓಕೆ ಪೂಜಾ, ಪ್ಲೀಸ್ ಕಮೆಂಟ್ ಆನ್ ದ ಡಾನ್ಸ್. ಹಾಯ್ ಗೈಸ್, ಫಸ್ಟ್ ಥಿಂಗ್ ಪನ್ಲೆ ನಿಕಲು ಪೇಂಟ್ ಮನ್ಪರ ಏತ್ ಟೈಮ್ ದೊಂಡರು ಮಾತಿರಲ್ಲ. ಹಾಫ್ ಆನ್ ಅವರ್ ಇತ್ತು ಜನ ಪೇಂಟ್ ಮಂತ್ ಮುಗಿತಾರೆ. ಎಸ್ ಪೂರ 6 ಪ್ಯಾಕ್ ಪೂರ ಬೈದನ್ ಮಾತಿರಲ್ಲ ಆನುಲೆ ಪೂರ ಅಕ್ಲೆಗ್ ಅವಳು ಗ್ರೇವಿ ಆಡಡ್ ಮನ್ಪೆರ ಬೇಲೆ ಜಿಮ್ ಉಂಡಿಗೆ ಡಂಬಲ್ಸ್ ಕೊಡ್ತಾರೆ, ಬೊಕ್ಕ ಪೂರ ಉಂಡು ಎಕ್ವಿಪ್ಮೆಂಟ್ಸ್. ಡಾನ್ಸ್ ಅಂತ ಐ ಆಮ್ ಜಸ್ಟ್ ವಾಚಿಂಗ್ ಅಕಲ್ ಒಂಜೊಂಜಿ ಎಕ್ಸ್ಪ್ರೆಷನ್ ಅವ್ ಇನ್ವಾಲ್ವ್ಮೆಂಟ್. ಓ ಗಾಡ್, ಜಸ್ಟ್ ವಾವ್. ಸೀರಿಯಸ್ಲಿ ಐ ವಾಸ್ ಶಾಕ್ಡ್. ನಿಕ್ಲ ಪರ್ಫಾರ್ಮೆನ್ಸ್ ಆ ಎನರ್ಜಿ ಲೆವೆಲ್ ತೂದ್ ನಿಕ್ಲಿ ಈತದಲ್ಲಿ ಉಳ್ಳಾರ ಮಾತಾ. ನೆಕ್ಸ್ಟ್ ಯು ಇರಂತೂನೆ ಇನಿ ಪೋಡಿಗೆ ಒಂದೊಂದು ಸೀರಿಯಸ್ಲಿ ಉಂತು ದಿನ ರೇಂಜ್ ತೂಲಗೆ ಒಂಜಿ ಕಾರ್ ಬರ ಉಂತಾದು ಮಿತ್ತದಿ ಇಲ್ಲೇ ಎಕ್ಕಡ ಉಂತಿತ್ತಾರದ ಅಂಚ. ಇಟ್ ವಾಸ್ ಟೂ ಗುಡ್. ಎನರ್ಜಿ ಮಸ್ತ್, ಯುನೋ, ಎನರ್ಜಿ ವಾಸ್ ರಿಯಲಿ ಗುಡ್. ಫಾರ್ಮೇಶನ್ ಆ ಲಿಫ್ಟ್ಸ್ ಸರ್ ಪನ್ಲಕನೆ ಆ ಲಿಫ್ಟ್ಸ್ ಪೂರ ಮಸ್ತ್ ಪ್ರೆಸೆಂಟೇಬಲ್. ದ ಓವರ್ ಆಲ್ ಸ್ಟೇಜ್ ಯುಟಿಲೈಸೇಷನ್ ಮಸ್ತ್ ಎಡ್ ಆಯ್ತನು. ಬಟ್ ಪ್ರಾಪ್ಸ್ ಒಂಚೂರು ನನ್ನಂತೆ ಜಾಸ್ತಿ ಯೂಸ್ ಮಂತನ, ಯುನೋ, ಇಟ್ ವುಡ್ ಹ್ಯಾವ್ ಬೀನ್ ಅ ಬೆಸ್ಟ್ ಪರ್ಫಾರ್ಮೆನ್ಸ್ ಫಾರ್ ದ ಡೇ. But nevertheless, it was good. I liked it personally. ಥ್ಯಾಂಕ್ ಯು ಮ್ಯಾಮ್. Thank you. ಪಾಪ ಬೇಬಿ ಮನೀಶ್ ಗೊಂಜಿ ಆಸೆ ಉಂಡಿಗೆ ಅದೇ ಅವೇ ಪ್ಲೇಸ್ ಉಂತೊಂದು ಅದನ್ನ ಪೂಜಾ ಮ್ಯಾಮ್ ಕೊರ್ರೆ ಉಂಡಿಗೆ ಎಂಚಿನ. ಎಸ್ ಪ್ಲೀಸ್. ಮುರಂದಲಕ್ಕ ನಿನಿಲೊಂಜಿ ಕೊರ್ಕಂದ್ ಇದು ಸದ್ಯ ಹೋಗಿರ್ ಪೇಂಟ್ ಮಾಡ್ದಾರ ತಲ್ತಿರ್ದೊಂಜಿ ಕೊರ್ಪು ನನ್ನ ಕೊರ್ಲಿ 4 kg ಪೇಂಟ್ ಎಲ್ಲ ಬತ್ತಿನ ಅಂತ ಇಟ್ಟಿನ. ಬಟ್ ಪೂಜಾ ಇರೇ ಭೂತ ಬಂಡವರ ಪೋಡಿಗೆ ಉಂಡ ಸತ್ಯವಲ್ಲೇ ಅಂಚದಲ್ಲ ಪೋಡಿಗಿಜ್ಜಿ ಒಂಚೂರು ಒಂತುಂಡು ತೀರ್ ನನ್ನ ಕತ್ತಲೆ ಗಿಲ್ಲಡೆ ಬನ್ನ ಒರ್ತಿಯ ಬರಬಲ್ಲಿ ಬಾಬಾ ಯಾನ್ ಬಿಡ್ದು ಬರ್ಪಿಲ್ಲಡೆ ಅವು ಯಾನುಲ್ಲೆ ಪೂರ ಇಗ್ಲೇ ಇವೇನೆ ಎತ್ತಿನ ಬೊಕ್ಕ. ಬೇಗ ಜಜ್ಮೆಂಟ್ ಮುಗಿತಿದ್ದಲ್ಲ ಟೀಮ್ ಕಡ ಪುಡ್ಕ. ಸೂಪರ್ ಗುರು. ಎನರ್ಜಿ ಭಾರಿ ಒಳ್ಳೆದಿತ್ತು. ನಿಕ್ಲನ ಡ್ರೆಸ್ ಭಾರಿ ಎಡ್ಡೆ, ಶೋಕ್ದ ಡ್ರೆಸ್ ಪ್ರಾಪ್ ಒಂತೆ ಕಮ್ಮಿ ಆಂಡ್, ಬಟ್ ಅದರ್ವೈಸ್ ವೆರಿ ನೈಸ್. ಐ ಲೈಕ್ ದ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೂಪರ್ ಗುರು. ಇನಿ ಥ್ಯಾಂಕಿಲ್ಲ ಸ್ಪೆಷಲ್ ಗೆಸ್ಟ್ ಆದ ಬೈದೇರು. ಆಕ್ಚುಲಿ ಯಾರನ್ನ ಮಾಲ್ಗೆ ಇನಿ ಮುಟ್ಟ ಎಷ್ಟೋ ಜನ ಬತ್ತುಪ್ಪೇರಿ. ಈ ಮಾಲ್ಗೆ ಫೋರಂ ಮಾಲ್ಗೆ ಎಷ್ಟೋ ಜನ ಡೈಲಿ ಬರೋದಿಲ್ಲ, ಲಕ್ಷಾಂತರ ಜನ ಆಂಡ ಮೊಕುಲ್ ಪೈಜ್ಜಿರ ಫೋರಂ ಮಾಲ್ ಎತ್ತು ಗಟ್ಟಿ ಉಂಡು ಬಂದಾಗ ಅಕುಲ್ಲ ಬರ್ಪಲಾಗ ಎಂಟ್ರಿಗೆ ದಾಲ ಪ್ರಾಬ್ಲಮ್ ಆಯ್ಜ ಗೇಟ್ ಪಾಸ್ ಮೆನಿಗೆ ಎಂದ ಜರ ಮೇರಡ ಅಡೆಗೆ ರಪಕ ಮಾಯಕಾದುಲ ಇವತ್ತಿ. ಸೊ ಸುನಿಲ್ ಸರ್, ಈ ಟೋಟಲ್ ಪರ್ಫಾರ್ಮೆನ್ಸ್ ಬಗ್ಗೆ ದಾದ ಬಂತ. Well, I enjoyed from the beginning till the end. As they rightly said, it was a wonderful performance. A lot of efforts have gone into it. It is very much clear. And I hope if you guys are selected, all the best. And I'm sure you guys will do well in the finals also if you're selected. All the very best. Thank you, Sunil sir. One request from the team.
They're asking if they'll get 2 nights and 3 days free stay at Forum Pizza Mall with the same costume. Definitely, no problem. ಐದು ಒಟ್ಟಿಗೆ ಅಪ್ ಟು 50% We'll ಡಿಸ್ಕೌಂಟ್ be happy to do that. ಅಪ್ ಟು 50% ಡಿಸ್ಕೌಂಟ್ ಬೋಡಿ ಅಲ್ಲೇ ಹಾಕ್ಲಿಕ್ಕೆ ಕರೆಕ್ಟ್ ಅಂಗಿ ಕೊಂಡು ಬರೋದಕ್ಕೆ ಕೊರಡಿತ್ತೆ. ಪೋಯ್ ಬಲ್ಲ ಅಲ್ವಾ ಒಟ್ಟಿಗೆ ಪೋಯ್. Wow. Let us pay. ಸೊ ಎಸ್ ನಮ್ಮ ಇಡೀ ಜಡ್ಜಸ್ ನಕುಲು ಗೆಸ್ಟ್ ಪೂರ ಪಂದಾನ್ ಇತ್ತು ಒಂಜಿ ಬೇಲೆ ಅವಡ್ ಆಕ್ಚುಲಿ ಈರ್ ಎನ್ನ ಲವ್ ಮಲ್ಪುಜಾರ ಓ ದೇವಾ ಡೈರೆಕ್ಟ್ ನಾನು ಏತ್ ಅವನು ಒಂಜಿ ಉಪ್ಪು ನನ್ನ ಫೈನಲ್ ಉಪ್ಪು ನನ್ನ ಲಾಸ್ಟ್ಗೆ ದಾದು ಪಂಡ ಈರ್ ಎನ್ನ ಲವ್ ಮಲ್ಪುಜಾರ ಏನೇ ಇಜ್ಜದೆ ಎಸ್ ಎಸ್ ಕೂಡ ಕ್ಲಿಯರ್ ಆತ್ ಪಲ್ಲೆ ರಾಗಾರೆ ಕೇಂದ ಜಿಗೆ ಈರ್ ಎನ್ನ ಲವ್ ಮಲ್ಪುಜಾರ ಸ್ಪೆಲ್ಲಿಂಗ್ ಪನೋಡ ನೋ ದೇ ಈ ರೀತಿ ಎನ್ನ ಲವ್ ಮಲ್ಪುಜಾರ ಅಂದ ಆಂಡ ಆಗೊಂಜಿ ಕಿಸ್ಕೊರೋಡು ಒಂಜಿ ಎನ್ನ ಲವ್ ಮಲ್ಪುಜಾರ ಆಗೊಂಜಿ ಕಿಸ್ಕೊರ್ಲೆ ದ ಚಾಯ್ಸ್ ಇಸ್ ಯೋರ್ಸ್ ಈ ಮಣಿಪರವಲ್ಲಿ ಮಣಿಪಂದ ಗುಳ್ನಾಡು ಅಣ್ಣ ನೆಕ್ಸ್ಟ್ ಯು ಬೋರ್ಡ್ ತಿರ್ತದ ಇದ್ಲಾಂಡ್ ಫುಲ್ ಸ್ಲೀವ್ಸ್ ಇಜ್ಜಿ ಆಂಡಲ ಇಂಚ ಪೂರ ಮಿತ್ತು ಮಿತ್ತು ಬರ್ತದೆ ಛೇ ಎಲ್ಲ ఇప్పుడు ಎಂದ ಜೀತೆಲ್ಲ ಬಾಲೆ ಹಿಂಗೆ ಕಾಂಪಿಟೇಷನ್ ಕೊರ್ಪುಂಡು ಒಂದು ಅಪ್ಪ ಸ್ಟೇಜ್ ಬರ್ತದ ಐ ಲವ್ ಯು ಪನ್ಲೆ ಐ ಲವ್ ಯು ಪನ್ಲೆ ಮುಸುಲ್ಕೋಲೆ ಸರಿಟೋರ ಬೇಕಾದ್ರೆ ಬರೋಚುಂಬಿಲ್ಲ ಖುಷಿಯ ನನ್ನ ಒಂದು ರಿಕ್ವೆಸ್ಟ್ ಪೂಜಾ ಮ್ಯಾಮ್ ಎಂಕಲೊಟ್ಟಿಗೆ ಡ್ಯಾನ್ಸ್ ಮಾಡ್ಕೊಡೋದು ಪೂಜಾ ಮ್ಯಾಮ್ ಮತ್ತೆ ಸಾರಿ ಬೊಕ್ಕದಾದಣ್ಣ ಅದತ್ತು ಪನ್ಲೆ ಪನ್ಲೆ ಆತ ಪಣ್ಣದ ಪಬ್ಲಿಕ್ ಡೆಡ್ ಹಾಕಿ ಇದು ಹೆಂಗೆ ಬೇಜಾರು ಅವನು ಓಕೆ ಓಕೆ ಕರೆಕ್ಟ್ ಕೆರ್ಲೆ ನಾನು ಕೆರ್ಲೆ ಅಂದೆ ಕೆರ್ಲೆ ರೆಡಿ ಐಕ್ಲ ರೆಡಿ ಇಲ್ಲೇ ಮಾರೆ ನಲಿಪ್ಲೆ ಪೂಜಾ ಅಕ್ಕ ಬಕ್ಕ ಇನ್ನು ಬದರ್ತದೆ ಪೂಜಾ ಕಣ್ಲೆ ಪೋಡೆ ಪೂಜಾ ಎಂಕ ಅಕ್ಕ ಈ ಇಂದು ಒಂಜಿ ಪರ್ಫಾರ್ಮೆನ್ಸ್ ಮುಗಿನ ಮಟ್ಟ ಓಕೆ ಮ್ಯೂಸಿಕ್ ब्लू है पानी 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 और तुम भी सानी 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 आ जाओ on the beach यार फोटो मेरी खींच टूटी किस्मत होगी तेरी कर तूने ये बात न मानी ब्लू है पानी 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 और तुम भी सानी ಎಸ್ ಥ್ಯಾಂಕ್ ಯು ಅನ್ರಾಗ್ ಇರಿಗ್ ಈ ಕಪಲ್ ಡಾನ್ಸ್ ಎಂಚಾಂಡ್ ಏತ್ ಸ್ಕೋರ್ ಕೊರ್ಪಾರೆ ನಾನು ಸೂತಿನಿ ಈಜಿಗೆ Okay, dance stars, thank you so much, and Pooja, pleasure. Thank you so much. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಡಾನ್ಸ್ ಸ್ಟಾರ್ಸ್ ಅಡ್ಯಾರ್ ಥ್ಯಾಂಕ್ ಯು ಸೋ ಮಚ್ ಮೈಸೂರು ಪ್ರೊಡಕ್ಷನ್ಸ್ ಹಾಗೆ ನಮ್ಮ ಟಿವಿ ಸಹಭಾಗಿತ್ವದಲ್ಲಿ ಮೂಡಿ ಬರ್ತಾ ಇರುವಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಓಪನ್ ಟು ಆಲ್ ಗ್ರೂಪ್ ಡಾನ್ಸ್ ರಿಯಾಲಿಟಿ ಶೋ ಡೇರ್ ಟು ಡಾನ್ಸ್ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ 3 ಪರ್ಫಾರ್ಮೆನ್ಸ್ಗಳು ಮುಗಿದಾಗಿದೆ ಸೆಮಿಫೈನಲ್ ಕಳೆದ ಎಪಿಸೋಡ್ ಸ್ಟಾರ್ಟ್ ಆಗಿತ್ತು ದಿಸ್ ಇಸ್ ದ ಸೆಕೆಂಡ್ ಎಪಿಸೋಡ್ ಆಫ್ ಸೆಮಿಫೈನಲ್ಸ್ ಆ್ಯಂಡ್ ಇದೀಗ ಸದ್ಯಕ್ಕೆ ಇವತ್ತಿನ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಯಾರು ಡೇಂಜರ್ ಝೋನ್ಗೆ ಹೋಗ್ತಾ ಇದ್ದಾರೆ ಆ್ಯಂಡ್ ಯಾರು ಪರ್ಫಾರ್ಮರ್ ಆಫ್ ದ ಡೇ ಪ್ರೈಸ್ನ ಪಡಿತಾರೆ ಅಂತ ನೋಡುವಂಥ ಸಮಯ ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ನಮ್ಮ ಇವತ್ತಿನ ಪರ್ಫಾರ್ಮ್ ಮಾಡಿರುವಂಥ 3 ತಂಡಗಳು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ ಡಾನ್ಸಿಂಗ್ ಸ್ಟಾರ್ ಎಡಪದವು ಅದರ ಜೊತೆಗೆ ಫ್ಲೋರ್ ಬ್ರೇಕರ್ಸ್ ಹಾಗೆ ಡಾನ್ಸ್ ಸ್ಟಾರ್ ಅಡ್ಯಾರ್ 3 ತಂಡಗಳ ಪರ್ಫಾರ್ಮೆನ್ಸ್ನ ನಾವು ನೋಡಿದ್ವಿ ನಮ್ಮ ಜಡ್ಜಸ್ಗಳು ಕೂಡ ನೋಡಿದ್ದಾರೆ ಇದೀಗ ಸೂಪರ್ ಗುರು ಡೇಂಜರ್ ಝೋನಿಗೆ ಯಾರಾದರೂ ಹೋಗ್ತಾ ಇದ್ದಾರಾ ಡೇಂಜರ್ ಝೋನಿಗೆ ಹೋಗಲೇಬೇಕಲ್ಲ 3 ಟೀಮ್ ಇದ್ದಾರೆ ಅದರಲ್ಲಿ ಒಬ್ಬರು ಮಾತ್ರ ವಿಲ್ ಗೆಟ್ ಪರ್ಫಾರ್ಮರ್ ಆಫ್ ದ ಡೇ ಆ್ಯಂಡ್ ದ ಅದರ್ 2 ವಿಲ್ ಬಿ ಇನ್ ಡೇಂಜರ್ ಝೋನ್ ಸೊ ಪರ್ಫಾರ್ಮರ್ ಆಫ್ ದ ಡೇ ಡಾನ್ಸಿಂಗ್ ಸ್ಟಾರ್ ಡಾನ್ಸ್ ಅಕಾಡೆಮಿ ಎಡಪದವು ಡಾನ್ಸಿಂಗ್ ಸ್ಟಾರ್ ಡಾನ್ಸ್ ಅಕಾಡೆಮಿ ಎಡಪದವು ಇವತ್ತಿನ ಕಾರ್ಯಕ್ರಮದಲ್ಲಿ ಪರ್ಫಾರ್ಮರ್ ಆಫ್ ದ ಡೇ ಪ್ರೈಸ್ನ ಪಡಿತಾ ಇದ್ದಾರೆ ಸೊ ಹೆಮ್ಸ್ ಅವರ ಗಿಫ್ಟ್ ಹ್ಯಾಂಪರ್ ಅದರ ಜೊತೆಗೆ ಮಾಸ್ಟರ್ ಅವ್ರ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಕೂಡ ಇದೆ ಸೊ ಇದನ್ನು ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಂದಿರುವಂತಹ ಫೋರಂ ಪಿಜ್ಜಾ ಮಾಲ್ ಮ್ಯಾಂಗ್ಳೂರ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಮಿಸ್ಟರ್ ಸುನಿಲ್ KS ದಯವಿಟ್ಟು ವೇದಿಕೆಗೆ ಬಂದು ಈ ಒಂದು ಪ್ರಶಸ್ತಿಯನ್ನ ಈ ಪ್ರೈಸ್ನ ಡಾನ್ಸಿಂಗ್ ಸ್ಟಾರ್ ಎಡಪದವು ಇವರಿಗೆ ಕೊಡಬೇಕು ಅಂತ ಕೇಳ್ತಾರೆ ಕಂಗ್ರ್ಯಾಚುಲೇಷನ್ಸ್ ಡಾನ್ಸಿಂಗ್ ಸ್ಟಾರ್ ಎಡಪದವು ಅದೇ ರೀತಿ ಡಾನ್ಸ್ ಸ್ಟಾರ್ ಅಡ್ಯಾರ್ ಹಾಗೆ ಫ್ಲೋರ್ ಬ್ರೇಕರ್ಸ್ ಡೇಂಜರ್ ಝೋನಿಗೆ ಹೋಗಿದ್ದೀರಾ ನಿಮ್ಮ ರಿಸಲ್ಟ್ ಗೊತ್ತಾಗುವಂಥದ್ದು ಸೆಮಿಫೈನಲ್ಸ್ ಎಪಿಸೋಡ್ ಎಂಡ್ ಆಗಬೇಕಾದ್ರೆ ಸೊ ಅಂಟಿಲ್ ದೆನ್ ಕೀಪ್ ಪ್ರೇಯಿಂಗ್ ಆಲ್ ರೈಟ್ ಥ್ಯಾಂಕ್ ಯು ಸೋ ಮಚ್
ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ವೆನ್ಯೂ ಪಾರ್ಟ್ನರ್ಸ್ ಫೋರಂ ಫಿಜಾ ಮಾಲ್ ಮ್ಯಾಂಗ್ಳೂರ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಸುನೀಲ್ ಅವರಿದ್ದಾರೆ. ಸೊ ಇಲ್ಲಿ ಮಾಲಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀವು ನೋಡಿರ್ಬೋದು, ಆದರೆ ಇವತ್ತು ಇಡೀ ದಿವಸ ನಮ್ಮ ಜೊತೆಗಿದ್ದು ಡೇರ್ ಟು ಡಾನ್ಸ್ನ ಒಂದು ಎಪಿಸೋಡ್ ಹೇಗೆ ಶೂಟ್ ಆಗುತ್ತೆ ಆ್ಯಂಡ್ ಏನೆಲ್ಲ ಇಲ್ಲಿ ಮೋಜು ಮಸ್ತು ನಡೆಯುತ್ತೆ ಅನ್ನೋದನ್ನು ನೀವು ಲೈವ್ ಆಗಿ ನೋಡಿದ್ದೀರಾ. ಸೊ ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? Well, it was a wonderful experience. In fact, first time in this situation where in a reality show I'm actually participating. It was a memorable one, and I would like to thank Maestro Productions, Namma TV, and all your participating brands who are associated with Dare to Dance. Thank you very much for choosing Forum Fizza Mall as a venue partner, and in future also we would like to encourage such activities where such young talents whom I saw today. It was unbelievable, and just want to talk about enkala posattu onji logo launch atundu nikul tudu par Forum Fizza home work forum pandudu. The basic objective behind this logo is purella everybody will be spending most of their time with the family, that is at home. Next is bele panadu work odu peru. So the third one, forum, is a place where we want people to think about going apart from home and work. So that is a tagline that we have. So I'm sure most of them wouldn't have understood what is this homework forum. So keep visiting Forum Mall. We'll be here and we'll be happy to serve you in terms of shopping, food or entertainment, or even if you just want to have a relaxing time with your family or friends. Please keep visiting us, and yes, thank you very much for having me here, and I will look forward to such reality shows in future also. Thank you very much. Well, Forum Fizza Mall Mangalore has a tagline, home, work, fun. To put it in my way, illadadu belek bole idi tingol bele manple tingol akeri anaga sambala barpundo ayin patondu illadake ondu gantu kattochi income tax ride apundo dinala bale bayya anaga. Okay, so aa kaasini illaddi vachi income tax ride apundo ayin kantadu mul Forum Fizza Mall spend manpare mast option undu, and along with that it is fun spending at Forum Fizza Mall Mangalore. Yes, absolutely. Yes, so Forum Fizza Mall Mangalore ನಮಗೆ ಇಲ್ಲಿವರೆಗೂ ವೆನ್ಯೂ ಪಾರ್ಟ್ನರ್ ಆಗಿದ್ದುಕೊಂಡು ಇನ್ನು ಮುಂದಕ್ಕೂ ಕೂಡ ಹಲವಾರು ರಿಯಾಲಿಟಿ ಶೋಗಳಿಗೆ ಇವರು ಅವಕಾಶವನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಆ್ಯಂಡ್ ಮಂಗಳೂರಲ್ಲಿರುವಂಥ ಎಲ್ಲ ಇನಿಷಿಯೇಟಿವ್ಗಳು ಕೂಡ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸೊ ಹಾಗೆ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಮುಂದಿನ ಎಪಿಸೋಡಲ್ಲಿ ಖಂಡಿತವಾಗ್ಲೂ ಭೇಟಿಯಾಗೋಣ. ಲುಕ್ ಫಾರ್ವರ್ಡ್ ಫಾರ್ ಮೋರ್ ಆಕ್ಷನ್. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಹೆಮ್ಸ್ ಡೇರ್ ಟು ಡಾನ್ಸ್. Maestro Productions presents in association with Namma TV, hence Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Marjal Soda, Aruna Masala, Mcar.com, Sun Premium Refined Sunflower Oil, associate sponsor Replica Hair Replacement, Nanturu, Soumya Travels, JP Lights and Appliances, Master for Quality Baking, event partner RDC, venue partner Forum Fizza Mall, costume partner Off Limits, web partner newskarnataka.com.